प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीं तारा धीं धीं तारा जतुलतो विनोदिनी भुवन पालिनी वे अनाथ रक्षणनी विधि कादटे मोरविनी चेरवटे ಈ ಸುಂದರ ನೃತ್ಯ ರೂಪಕವನ್ನು ರೂಪಿಸಿದವರು ಶ್ರಾವ್ಯ ಯುವ ವಕೀಲರು ಬೆಳ್ತಂಗಡಿ. ಇವರ ಜೊತೆ ಹೆಜ್ಜೆ ಹಾಕಿದವರು ನಮ್ಮದೇ ಸಂಘದ ಸದಸ್ಯರಾದಂತಹ ಪ್ರತೀಕ್ಷಾ ಮತ್ತು ಶ್ರೇಯ. ಇವರಿಗೆ ಮತ್ತು ಇವರ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹೊಸ ಹುರುಪು, ಹೊಸ ಚಿಂತನೆಗಳು ಮತ್ತು ಸಮಾಜಕ್ಕೆ ಇನ್ನಷ್ಟು ಉತ್ತಮ ಸೇವೆಯನ್ನು ಸಲ್ಲಿಸುವ ದೃಷ್ಟಿಯಿಂದ ನಮ್ಮ ಸಂಘದ ನೂತನ ಪದಾಧಿಕಾರಿಗಳ ಈ ಪದಗ್ರಹಣ ಸಮಾರಂಭವನ್ನು ಆಯೋಜಿಸಲಾಗಿದೆ. ಸಮಾರಂಭದ ಅಂತ್ಯದಿಂದಲೇ ಹುಟ್ಟುತ್ತದೆ. ಈ ಸಮಾರಂಭವು ನಮ್ಮ ಸಂಘದ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ ಮತ್ತು ನ್ಯಾಯದ ದಾರಿಯಲ್ಲಿ ಮುನ್ನಡೆಸಲು ಹೊಸ ನಾಯಕತ್ವವನ್ನು ಸ್ವಾಗತಿಸುವ ಸುಸಂದರ್ಭವಾಗಿದೆ. ಈ ಸಮಾರಂಭ ಅವರ ತಂಡವನ್ನು ಅಧಿಕೃತವಾಗಿ ಪರಿಚಯಿಸಿ ಅವರಿಗೆ ಶುಭ ಹಾರೈಸುವುದು. ನೂತನ ಪದಾಧಿಕಾರಿಗಳು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಮತ್ತು ಸಮಾಜಕ್ಕೆ ಹಾಗೂ ನ್ಯಾಯಾಂಗ ವ್ಯವಸ್ಥೆಗೆ ತಮ್ಮ ಸೇವೆಯನ್ನು ಮುಂದುವರಿಸುವ ಪ್ರತಿಜ್ಞೆಯನ್ನು ಮಾಡಲಿದ್ದಾರೆ.
ಅಧ್ಯಕ್ಷರು ಗೌರವಾನ್ವಿತ ಅತಿಥಿಗಳೊಂದಿಗೆ ಮತ್ತು ಪದಾಧಿಕಾರಿಗಳೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಮತ್ತು ಅತಿಥಿ ಅಭ್ಯಾಗತರನ್ನು ಪದಾಧಿಕಾರಿಗಳು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. It is a profound honor to address this gathering on this significant occasion, the installation ceremony of the Beltangadi Bar Association. We gather not only to mark the transition of leadership, but to reaffirm our collective commitment to the noble ideals of our profession. With great power comes great responsibility. The power we hold must always be exercised with humility, integrity, and commitment to justice for all. As we look upon the new leadership team, we are reminded of the immense responsibility that comes with the privilege of being lawyers. Now, may I request our esteemed General Secretary, Shri Prashant M, to please come up to the dais to deliver the welcome and introduction address. ಯಜಮಾನರಾಗಿ ಈ ಸುಂದರ ಸಮಾರಂಭದ ಉದ್ಘಾಟಕರಾಗಿರುವಂಥ ಕರ್ನಾಟಕ ಘನ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿರುವಂಥ ಗೌರವಾನ್ವಿತ ಶಶಿಕಿರಣ್ ಶೆಟ್ಟಿಯವರೇ, ಜಿಲ್ಲಾ ಸರ್ಕಾರಿ ಅಭಿಯೋಜಕರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ನ್ಯಾಯಾಧೀಶರೇ, ಹೈಕೋರ್ಟ್ ನ್ಯಾಯವಾದಿಯವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಳ್ತಂಗಡಿ ವಕೀಲರ ಸಂಘದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯಮಾನ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯಮಾನ್ಯರೇ, ಇಂದಿಗೆ ಸರಿಸುಮಾರು 60 ವರ್ಷಗಳ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ನ್ಯಾಯಾಲಯದೊಂದಿಗೆ ನ್ಯಾಯದಾನದ ಪೂರಕವಾದ ಸೇವೆಯನ್ನು ನಮ್ಮ ವಕೀಲರ ಸಂಘ ನೀಡುತ್ತಾ ಬಂದಿದೆ ಎಂದು ಹೇಳಲು ನಾನು ತುಂಬ ಸಂತೋಷಪಡುತ್ತೇನೆ. ಈ ಪರಿಕಲ್ಪನೆಯ ಅಡಿಯಲ್ಲಿ ನಮ್ಮ ವಕೀಲರ ಸಂಘ ನ್ಯಾಯಾಂಗ ಇಲಾಖೆಯ ಸಹಯೋಗದೊಂದಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ನ್ಯಾಯದಾನವನ್ನು ನೀಡುತ್ತಾ ತಾಲೂಕಿನ ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡಿಕೊಂಡು ಬಂದಿರುತ್ತದೆ. ನಮ್ಮ ಬೆಳ್ತಂಗಡಿ ವಕೀಲರ ಸಂಘವು ಸಮಾಜಕ್ಕೆ ಅನೇಕ ಹಿರಿಯ ವಕೀಲರುಗಳನ್ನು, ನ್ಯಾಯಾಧೀಶರುಗಳನ್ನು, ಸರ್ಕಾರಿ ಅಭಿಯೋಜಕರುಗಳನ್ನು ಮತ್ತು ರಾಜಕಾರಣಿಗಳನ್ನು ನೀಡಿದೆ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಇದೀಗ ಇವತ್ತಿನ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುವುದು ನನ್ನ ಕರ್ತವ್ಯವಾಗಿದೆ. ಈ ಪದಗ್ರಹಣ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ ಕರ್ನಾಟಕ ಘನ ಸರ್ಕಾರದ ಅಡ್ವೊಕೇಟ್ ಜನರಲ್ ಹಾಗೂ ನಮ್ಮ ನ್ಯಾಯಾಲಯದ ಕಟ್ಟಡಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿರುವಂಥ ಶ್ರೀ ಗೌರವಾನ್ವಿತ ಶಶಿಕಿರಣ್ ಶೆಟ್ಟಿಯವರಿಗೆ ಬೆಳ್ತಂಗಡಿ ವಕೀಲರ ಸಂಘದ ಪರವಾಗಿ ಪ್ರೀತಿ ಹಾಗೂ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾಗಿರುವ ಶ್ರೀ ಎಲೋಷಿಯಸ್ ಎಸ್ ಲೋಬ್ರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ಸುಂದರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಂಗಳೂರಿನ ಖ್ಯಾತ ವಕೀಲರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಅಭಿಯೋಜಕರಾಗಿರುವ ಶ್ರೀ ಮೆಲ್ವಿನ್ ಪ್ರಕಾಶ್ ನೋರನ್ನವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಈ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರಾದ ಬೆಳ್ತಂಗಡಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಾನ್ಯ ಶ್ರೀ ಮನು ಬಿಕೆರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಮತ್ತೋರ್ವ ಅತಿಥಿಯಾಗಿರುವ ಬೆಳ್ತಂಗಡಿ ಹೆಚ್ಚುವರಿ ನ್ಯಾಯಾಧೀಶರಾದ ಮಾನ್ಯ ವಿಜೇಂದ್ರ TH ರವರಿಗೆ ವಕೀಲರ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವ ಇನ್ನೋರ್ವ ಮುಖ್ಯ ಅತಿಥಿಗಳು ಬೆಳ್ತಂಗಡಿ ನ್ಯಾಯಾಲಯ ಕಟ್ಟಡದ ಸಂಕೀರ್ಣಕ್ಕೆ ಅನುದಾನವನ್ನು ಒದಗಿಸಿಕೊಡಲಿ ನಮಗೆ ನೆರವಾಗಿರುವ ಹಾಗೂ ಹೈಕೋರ್ಟ್ ನ್ಯಾಯವಾದಿ ಮತ್ತು ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರಾಗಿರುವ ಶ್ರೀ ರಕ್ಷಿತ್ ಶಿವರಾಮ್ರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀನಿವಾಸ ಗೌಡ, ಹಿರಿಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ SM, ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಶ್ರೀ ವಸಂತ ಮರಕಡ, ನಿಕಟಪೂರ್ವ ಕಾರ್ಯದರ್ಶಿಯಾದ ನವೀನ್ BK, ನಮ್ಮ ಸಂಘದ ಕೋಶಾಧಿಕಾರಿಯಾಗಿರುವ ಮುಮ್ತಾಜ್ ಬೇಗಂ, ನಮ್ಮ ಸಂಘದ ಜತೆ ಕಾರ್ಯದರ್ಶಿಯಾಗಿರುವ ಹರ್ಷಿತ್ H ರವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ 2025ರಿಂದ 27ನೇ ಸಾಲಿನ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೇವಿಯರ್ ಪಾಲೇಲಿ, ಗಣೇಶ್ ಗೌಡ, ಶ್ರೀಕೃಷ್ಣ ಶೆಣೈ, ದಿನೇಶ್ ಶೆಟ್ಟಿ, ಲತಾಶ್ರೀ, ಸಂದೀಪ್ ಡಿಸೋಜಾ, ಉಷಾ NG ಮತ್ತು ಸೌಮ್ಯಶ್ರೀ ಇವರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ.
ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ 2025-27ನೇ ಸಾಲಿನ ಹಿರಿಯ ಸಮಿತಿ ಸದಸ್ಯರಾದ BK ಧನಂಜಯ ರಾವ್ ಮತ್ತು ಶ್ರೀ ಶಶಿಕಿರಣ್ ಜೈನ್ ಇವರುಗಳಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವ ಧರ್ಮಗುರುಗಳಿಗೂ ಧರ್ಮ ಭಗಿನಿಯರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ಕಾರಿ ಅಭಿಯೋಜಕರಾದ ದಿವ್ಯರಾಜ್ ಮತ್ತು ಆಶಿತಾ ಎಂ ಇವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅಪಾರ ಸರ್ಕಾರಿ ವಕೀಲರಾದ ಮನೋಹರ್ ಕುಮಾರ್ ಎ ಇವರುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಸಮಾರಂಭದಲ್ಲಿ ಹಾಜರಿರುವ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರುವ ರಿಚರ್ಡ್ ಡಿ ಕೋಸ್ಟಾ ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ನನ್ನೆಲ್ಲ ಕಿರಿಯ ವಕೀಲ ಮಿತ್ರರಿಗೂ ಮತ್ತು ಅವರ ಕುಟುಂಬ ವರ್ಗದವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಸಮಾರಂಭದಲ್ಲಿ ಹಾಜರಿರುವ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನ್ಯಾಯಾಲಯದ ಸಿಬ್ಬಂದಿಗಳಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ಹಾಜರಿರುವ ನನ್ನೆಲ್ಲ ಪತ್ರಕರ್ತ ಬಂಧುಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಕೊನೆಯದಾಗಿ ಅಡಿಗರು ಹೇಳಿರುವ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಡೆದು ಬಂದ ದಾರಿ ಕಡೆಗೆ ಹೊರಳಿಸಬೇಡ ಕಣ್ಣನು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಎಂದು ಹೇಳುತ್ತಾ ಎಲ್ಲರಿಗೂ ಶುಭ ಸಂಜೆ. ಧನ್ಯವಾದಗಳು ಕಾರ್ಯದರ್ಶಿಯವರಾದಂತಹ ಪ್ರಶಾಂತ್ ಎಂ ಅವರಿಗೆ. ನ್ಯಾಯಪೀಠವು ನ್ಯಾಯಾಂಗದ ಆಧಾರ ಸ್ತಂಭವಾದರೆ ವಕೀಲರ ಸಂಘವು ಆ ಸ್ವತಂತ್ರ ನ್ಯಾಯಾಂಗದ ಅಡಿಪಾಯವಾಗಿದೆ. ಅಂತಹ ಅಡಿಪಾಯ ಮತ್ತು ಆಧಾರ ಸ್ತಂಭದ ಜೊತೆ ಈ ದಿನ ಕಾನೂನು ರೂಪಿಸುವ ಜನಪ್ರತಿನಿಧಿಗಳು, ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವೆನಿಸಿರುವ ಮಾಧ್ಯಮದವರು, ಕಾನೂನು ಪಾಲಿಸುವ ಸಹೃದಯಿ ನಾಗರಿಕರು ಇವರೆಲ್ಲರ ಉಪಸ್ಥಿತಿ ಮತ್ತು ಕೂಡುವಿಕೆಯಿಂದ ಸಂಪೂರ್ಣ ನ್ಯಾಯ ದೇಗುಲವೇ ಈ ಭವ್ಯ ಸಭಾಂಗಣದಲ್ಲಿ ಪ್ರತಿಷ್ಠಿತವಾಗಿರುವಂತಹ ಅನುಭವ ನಮಗೆ ಇವತ್ತು ಆಗುತ್ತಿದೆ. ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ದೃಷ್ಟಿಯಲ್ಲಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಶಶಿಕಿರಣ್ ಶೆಟ್ಟಿ, ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ ಇವರಿಗೆ ಅಧ್ಯಕ್ಷರಾದಂತಹ ಶ್ರೀಯುತ ಎಲೋಷಿಯಸ್ ಲೋಬೋ ಅವರು ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಬೆಳ್ತಂಗಡಿ ತಾಲೂಕಿಗೆ ನಿಮ್ಮನ್ನು ಬರಮಾಡಿಸಿಕೊಳ್ಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಮೆಲ್ವಿನ್ ಪ್ರಕಾಶ್ ನರೋನ್ನ, ಜಿಲ್ಲಾ ಸರ್ಕಾರಿ ಅಭಿಯೋಜಕರು ಇವರನ್ನು ಕಾರ್ಯದರ್ಶಿಯವರು ಅತ್ಯಂತ ಆತ್ಮೀಯವಾಗಿ ನಮ್ಮ ತಾಲೂಕಿಗೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ನ್ಯಾಯಾಂಗ ವ್ಯವಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ನ್ಯಾಯಾಲಯದಲ್ಲಿ ಕಾರ್ಯಕಲಾಪವನ್ನು ಅತ್ಯಂತ ಸುಂದರ ರೀತಿಯಲ್ಲಿ ಜನಸಾಮಾನ್ಯರಿಗೆ ನಿಲುಕುವ ರೀತಿಯಲ್ಲಿ ನಡೆಸಿಕೊಡ್ತಾ ಇರುವಂತಹ ಬೆಳ್ತಂಗಡಿಯ ಮಾನ್ಯ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಮನು BK ಇವರಿಗೆ ಹಿರಿಯ ವಕೀಲರ ಸಮಿತಿಯ ಅಧ್ಯಕ್ಷರಾದಂತಹ ಶಿವಕುಮಾರ್ ರವರು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿರುವ ವಿಜಯೇಂದ್ರ TH ಇವರಿಗೆ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಗೌಡ ಇವರು ಆತ್ಮೀಯ ಸ್ವಾಗತವನ್ನು ಬಯಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿಗೆ ಹೊಸ ನ್ಯಾಯಾಲಯ ಸಂಕೀರ್ಣವನ್ನು ತರುವಲ್ಲಿ ಸರ್ವ ಪ್ರಯತ್ನವನ್ನು ಮಾಡ್ತಾ ಇರುವಂತಹ, ಸಹಕರಿಸಿರುವಂತಹ ರಕ್ಷಿತ್ ಶಿವರಾಮ್, ಹೈಕೋರ್ಟ್ನ ನ್ಯಾಯವಾದಿಗಳು,
ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರು ಇವರಿಗೆ ಕಾರ್ಯದರ್ಶಿ ಹರ್ಷಿತ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಅಧಿವೇಶನದ ನಿಮಿತ್ತ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿರುವ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತುಂಬ ಹೃದಯದ ಸಹಕಾರವನ್ನು ನೀಡ್ತಾ ಇರುವ ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಂಜಾರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಕೀಲರ ಸಂಘ ಬೆಳ್ತಂಗಡಿಯ ಬೆಳವಣಿಗೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿರುವಂತಹ ಮತ್ತು ನಮಗೆ ಅನುದಾನವನ್ನು ಒದಗಿಸಿರುವಂತಹ ವಿಧಾನ ಪರಿಷತ್ನ ಸದಸ್ಯರು, ನಮ್ಮ ಬೆಳ್ತಂಗಡಿ ವಕೀಲರ ಸಂಘದ ಹಿರಿಯ ನ್ಯಾಯವಾದಿಗಳು ಆಗಿರುವ ಶ್ರೀ ಪ್ರತಾಪ ಸಿಂಹ ನಾಯಕ್ ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸರಕಾರಿ ಸಹಾಯಕ ಅಭಿಯೋಜಕರಾದಂತಹ ಶ್ರೀ ದಿವ್ಯರಾಜ್ ಇವರು ಉಪಸ್ಥಿತರಿದ್ದಾರೆ. ಇವರ ಇರುವಿಕೆಯನ್ನು ಆತ್ಮೀಯವಾಗಿ ಗೌರವಿಸ್ತಾ ಕಾರ್ಯದರ್ಶಿ ಅಧ್ಯಕ್ಷರು ಎಲೋಷಿಯಸ್ ಲೋಬೋ ಅವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮೂಡುಬಿದ್ರೆಯ ಸರ್ಕಾರಿ ಸಹಾಯಕ ಅಭಿಯೋಜಕರಾದಂತಹ ಶೋಭಾ ಎಸ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮಾನ್ಯ ವೃತ್ತ ನಿರೀಕ್ಷಕರು ಬೆಳ್ತಂಗಡಿ ವಲಯ ಬೆಳ್ತಂಗಡಿ ಸುಬ್ಬಾಪುರ್ ಮಠ್ ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸಿ ದಯವಿಟ್ಟು ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬಂಟ್ವಾಳ ವಕೀಲರ ಸಂಘ ಹಾಗೂ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ರಿಚರ್ಡ್ ಡಿಕೋಸ್ಟಾ ಇವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಕೀಲರ ಸಂಘ ಮೂಡುಬಿದ್ರೆ ಇದರ ಅಧ್ಯಕ್ಷರಾಗಿರುವಂತಹ ಹರೀಶ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಪ್ರಭು ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಮಗೆಲ್ಲರಿಗೂ ಕೂಡ ಗುರುಗಳು ಕೂಡ ಅವರ ಉಪಸ್ಥಿತಿಯನ್ನು ಗುರುತಿಸಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ವರ್ತಕರ ಸಂಘ ಬೆಳ್ತಂಗಡಿ ರೊನಾಲ್ಡ್ ರೋಬೋ ನಮ್ಮ ಅಧ್ಯಕ್ಷರ ಸಹೋದರರಾಗಿರುವಂತಹ ರೊನಾಲ್ಡ್ ರೋಬೋ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊಂಕಣಿ ಕ್ಯಾಥೋಲಿಕ್ ಲಾಯರ್ಸ್ ಗಿಲ್ಡ್ ಇದರ ಅಧ್ಯಕ್ಷರಾಗಿರುವಂತಹ ಸುಶಾಂತ್ ಸಲ್ದಾನ ಇವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಸೈಂಟ್ ತೆರೆಸಾ ಸ್ಕೂಲ್ನ ಮುಖ್ಯ ಅಧ್ಯಾಪಕಿಯಾಗಿರುವಂತಹ ಧರ್ಮ ಭಗಿನಿಯಾಗಿರುವಂತಹ ಲೀನಾ ಡಿಸೋಜಾ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಸೈಂಟ್ ಥೆರೆಸಾ ಕಾನ್ವೆಂಟ್ನ ಸುಪೀರಿಯರ್ ಧರ್ಮ ಭಗಿನಿಯಾಗಿರುವಂತಹ ಜೆಸಿಂತಾ ಬರೆಟ್ಟೋ ಇವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಜಿಲ್ಲಾ ಸರ್ಕಾರಿ ವಕೀಲರಾದಂತಹ ಮನೋಹರ್ ರಾಜ್ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅಸಿಸ್ಟೆಂಟ್ ಗವರ್ನರ್ ಅಸಿಸ್ಟೆಂಟ್ ಗೌರ್ಮೆಂಟ್ ಪ್ಲೀಡರ್ ಆಗಿರುವಂತಹ ಮನೋಹರ್ ಕುಮಾರ್ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿಯವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಸನಾತನ ಧರ್ಮದಲ್ಲಿ ದೀಪ ಜ್ಞಾನ ಮತ್ತು ಸತ್ಯದ ಪ್ರತೀಕ. ಉಜ್ವಲ ಪ್ರಭಯ ದೀಪೋಯಂ ಸರ್ವತ್ರ ಮಂಗಳಂ ಭವೇತ್ ಶಾಂತಿ ದದಾತು ಹೃದಯೇ ನಿರಂತರಂ ಜ್ಯೋತಿರ್ಜ್ಞಾನ ಪ್ರಬಂಧಕ ಸ್ಯಾತ್.
ದೀಪದ ಉಜ್ವಲ ಪ್ರಕಾಶವು ಎಲ್ಲೆಡೆ ಮಂಗಳಕರವಾದಂತಹ ಫಲವನ್ನು ನೀಡಲಿ, ನಮ್ಮ ಹೃದಯಕ್ಕೆ ನಿರಂತರ ಶಾಂತಿಯನ್ನು ನೀಡಲಿ, ಜ್ಞಾನವನ್ನು ಬೆಳಗಿಸುವ ಅಚಲ ಪ್ರಕಾಶವಾಗಲಿ ಎಂದು ಹಾರೈಸುತ್ತಾ ಈ ಶುಭ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀ ಶಶಿಕಿರಣ್ ಶೆಟ್ಟಿಯವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. शुभं कुरु त्वं कल्याणं आरोग्यं धनसम्पदः शुभं कुरु त्वं कल्याणं आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणं आरोग्यं धनसम्पदः ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದಂತಹ ಉದ್ಘಾಟಕರಾದಂತಹ ಶ್ರೀ ಶಶಿಕಿರಣ್ ಶೆಟ್ಟಿಯವರನ್ನು ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. Now I request our former President Vasanta Marakada to introduce our special guest and inaugurator of the function, Shri Shashikiran Shetty, Advocate General of Karnataka, to the audience. All the respected guests of the today's function and all advocates, family members and all invitees and friends. It gives me immense pleasure to speak about the great advocate, Honorable Mr. Shashikiran Shetty, the Advocate General of Karnataka. Mr. K. Shashikiran Shetty, appointed as the Advocate General of Karnataka on May 20th, 2023, brings over 2.5 decades of exceptional legal expertise to this prestigious position. An alumnus of National Law School of India University, he began his career under the mentorship of Sri A.G. Holla before establishing his own practice in the High Court of Karnataka. In 2014, he was designated as Senior Advocate. As the Managing Head of Shetty and Hegde Associates, he has appeared in approximately 300 reported cases across various courts, demonstrating remarkable versatility in constitutional law, administrative law, arbitration, property rights and banking law. His illustrious clientele includes N.R. Narayan Murthy, Alston Limited, the Karnataka Pradesh Congress Committee and numerous educational institutions and corporate entities representing clients in matters of significant constitutional and commercial importance. As Advocate General, Mr. Shetty has vigorously safeguarded Karnataka's interest in several landmark cases. His notable cases include the PSI recruitment case, Uber, Ola regulatory matters, and contentious interstate water disputes. His effective handling of complex land acquisition matters, government appointment matters, and election litigation has strengthened the state's legal position considerably. Mr. Shetty also appears regularly in the Supreme Court. He is also a member of the Karnataka State Bar Council and a member of National Law School of India University's General Council. His comprehensive experience spanning diverse legal domains from representing political figures in constitutional challenges to advising multinational corporations on regulatory compliance underscores his versatility and depth of legal knowledge. Through his current role, Mr. Shetty has seamlessly translated his extensive private practice expertise into effective public advocacy. Today, we, the advocates of Beltangadi, are grateful to honor the great personality of this state, and I humbly request the Advocate General to receive our honor as a token of love and respect.
ಗೌರವಾನ್ವಿತ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಅಡ್ವೊಕೇಟ್ ಜನರಲ್ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಜನತೆಯ ಪರವಾಗಿ, ಬೆಳ್ತಂಗಡಿಯ ವಕೀಲರ ಸಂಘದ ಪರವಾಗಿ ಶ್ರೀಯುತ ಶಶಿಕಿರಣ್ ಶೆಟ್ಟಿಯವರು ನಮ್ಮ ಪ್ರೀತಿಯನ್ನು, ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಮೂಡಿಬರಲಿ, ಇನ್ನಷ್ಟು ಸೇವೆಗಳು ನಮ್ಮ ಸರಕಾರಕ್ಕೆ, ನಮ್ಮ ಜನತೆಗೆ ನಿಮ್ಮಿಂದ ಮೂಡಿಬರಲಿ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ವೇದಿಕೆಯಲ್ಲಿರುವಂತಹ ಗಣ್ಯರು ಮತ್ತು ಎಲ್ಲ ಪದಾಧಿಕಾರಿಗಳು ಜತೆಯಾಗಿ ಸೇರಿ ನಮ್ಮ ಘನವೆತ್ತ AG ಅವರಾದಂತಹ ಶಶಿಕಿರಣ್ ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಲಿಕ್ಕೆ, ಗೌರವಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಎಲ್ಲ ಸಭಾಸದರು ಜೋರಾದ ಚಪ್ಪಾಳೆಯೊಂದಿಗೆ ಶಶಿಕಿರಣ್ ಶೆಟ್ಟಿಯವರ ಈ ಸಾಧನೆಯ ಪಥಕ್ಕೆ ನಿಮ್ಮೆಲ್ಲರೂ ಸಾಕ್ಷಿಯಾಗಬೇಕು ಹೇಳುವಂತಹ ಪ್ರೀತಿಪೂರ್ವಕವಾದಂತಹ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಯಾದಂತಹ ಮೆಲ್ವಿನ್ ಪ್ರಕಾಶ್ ನೊರೊನ್ನ ಇವರನ್ನು ಸಭೆಗೆ ಪರಿಚಯಿಸಬೇಕಾಗಿ ಶ್ರೀ ಶಶಿಕಿರಣ್ ಜೈನ್ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. I would like to introduce MP Noranna, Principal District Court Government Pleader, Mangalore, to the audience. He is a man of shared dedication and vision. He has been practicing law since 35 years. He has secured rank in BA Law examination and LLB examination conducted by Mangalore University. He has syndicate member of Mangalore University and academic counselor member of Mangalore University. He contributed a lot of the overall development and academic upgradation of Mangalore University through active participation. He was secretary of Mangalore Diocese and formed 8 committees, and those committees lot of works and jubilant activities were conducted. He is a youngest elected chairman of Century Old MCC Bank Limited in the history of MCC Bank Limited at the age of 29 years. He was also governing board member of St. Joseph Engineering College, secretary of Mangalore Diocese, lecturer of reputed SDM Law College, Mangalore, advisory committee member of Spandana Trust, expert committee members, Senate of St. Aloysius College, governing board member of Father Mullah's Charitable Institution, advisor committee member of Family Counseling Center, Roshan Nilayam, Mangalore, and now is president of Catholic Lawyers Guide and convener of Political Awareness Committee of Mangalore Diocese. Recently has been appointed as the principal district government pleader for Dakshin Kannada district by the government of Karnataka. Thank you. ಅಭಿನಂದನೆಗಳು ಶಶಿಕಿರಣ್ ಜೈನ್ ಅವರಿಗೆ. ಘನವೆತ್ತ ಶ್ರೀ ಶಶಿಕಿರಣ್ ಶೆಟ್ಟಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಆತ್ಮೀಯವಾಗಿ, ಗೌರವಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓವರ್ ಟು ಶ್ರೀ ಶಶಿಕಿರಣ್ ಶೆಟ್ಟಿ. Sri Aloysius Lobo, our newly elected president, and the executive members of the Beltangadi Advocates Association, Mr. Melvin Prakash Narona, B.K. Manu, Principal Senior Civil Judge and JMFC Beltangadi, Vijay Kumar T.H.,
Vijendra T.H. In absentia, Harish Punja K. Pratap Sima Naik, and my good friend Rakshit Shivram. General Secretary Prashant M. Srinivas Gowda, Vice President, Harshita, Joint Secretary, and Mamtaz Begum, Treasurer. Having become the President and office bearers is just the beginning of the problem. In fact, past 1 week or probably past 2 weeks, the the Honorable Justice Suraj Govindraj had to constitute 2 committees to solve the dispute among the lawyers in Bangalore. Bangalore Advocates Association being the biggest one in Asia, the disputes keeps arising among the various members regarding various issues. One is whether there should be a separate bar advocates association for the High Court, where it could include civil judge, magistrate court. Then varied interest, what should be installed in the advocates association, whose photo should be installed. All these are challenges. I think I understand this association comprises only of 200 members. You are lucky. At least you are like family where you can interact with each other. When the number becomes very big, it becomes very, very difficult to handle. So the endeavor of the association should be how to uplift the younger members of the bar, especially, and the women members of the bar, train them, educate them, and probably one more, probably what they're already working towards is the infrastructure of the courts. In fact, I've given to understand out of the total 23 or 24 crores in first phase, 9 crores has been released, and the work is yet to commence. I think the new committee has a lot of work to do, a lot of progress to do and what are one of the most important what we see for our, in fact, if you take our legal profession format, we have Mr. Harish Punja, MLA, is an advocate. Pratap Sima Naik again is an advocate. Our Rakshit Shivkumar advocate, and then definitely judges have to be advocates. Our legal profession is so varied that once you become a lawyer, the scope is unlimited. Therefore, in order to achieve what either in various fields, either in politics, in judiciary, or a lawyer, or NGO, or whatever walk of life, in fact, our Honorable Chief Minister is also a lawyer. So therefore, our legal profession is one of the best professions that we have. And it gives us a scope, tremendous scope, that opportunity we should make use of. Even sitting at Beltangadi today, we can argue matters in Supreme Court. So therefore, I endeavor, one of the things what the Advocates Association should do is train the lawyers. You need not come to Bangalore. Now quite a few lawyers have come to Bangalore, practiced, and things like that. You can appear in Bangalore sitting in High Court, sitting in Supreme Court, and various other, and in fact the opportunity of various other tribunals which are also online. I given to understand that usually the nature of litigation is civil dispute, negotiable instrument, criminal. There are varied numbers of tribunals which are there, specializations which are there, where probably, again, the Advocate Association should call now, instead of now calling people sitting on a Friday evening working day, you can have online meetings, online conferences, where you can invite specialists in various fields on a weekend or a Saturday, Sunday in their home. They can give their lectures, teachings. I think that would make more experience and exposure to the younger members of the bar and lady lawyers. Ultimately, it's all about vision, idea, and opportunities. Given the opportunities, anybody can grow. So therefore, being from a small bar, you can have the experiences of people who have gone to Bangalore, who have gone to Delhi, or various other courts. With their experience and exposure, it gives a kind of idea as to what it is. It is the senior members of the bar who will have to come forward, train the younger members of the bar,
one other aspect is you'll have to focus on the health of also the lawyers. In fact, what we and think advocates, apart from giving education, we should. In fact, we had a program where the Chief Justice of Karnataka High Court inaugurated, where the lawyers all did not in Mahabharata, unlike Yakshagana here, they did Mahabharata program where the lawyers participated. We had cricket programs, cultural programs, which all brings the lawyers together. That is one other aspect for mental health of the lawyer, the stress that also has to be taken. Why I am saying this is, apart from day to day, we are focused more on the clients, litigation, their pressure. We should give time. There's a work balance also has to be taken care of among the lawyers. So the Advocates Association plays a very, very important role, taking care of the needs of the lawyer, not only in the court, outside the court, their well-being in terms of mental, physical health. It should be like a family. Now what has happened is we have become too commercial, at least in Bangalore. I don't think people here have gone, because we don't even have time even to talk to our colleagues or even to our juniors. So the training by the senior to the junior, all that makes a lot of difference. I'm really happy for the love and affection shown by all you people today. In fact, when they came, today was the last working day. In fact, I thought we'll take a break. First I thought I'll say no. Then I said, coming to Beltangadi, Mangalore is always a homecoming. So I thought, let me take this opportunity on the last day of the court closure to come. Unlike for you tomorrow it must be a working day. An important matter, few injunctions before the court closes for this year. I wish you all of you all the best, good health, prosperity, and wish you a Merry Christmas and a Happy New Year. All the best in the coming year. Take care. Thank you very much. Thanks. ನಮ್ಮ ಕರ್ನಾಟಕ ಸರ್ಕಾರದ ಎಜಿಯವರಾಗಿ ನಮ್ಮ ಬೆಳ್ತಂಗಡಿ ಸಂಘಕ್ಕೆ ಆಗಮಿಸಿ ನೀವು ಆಡಿದ ಮಾತುಗಳು ನಮ್ಮ ಬೆಳ್ತಂಗಡಿಯ ಯುವ ವಕೀಲರಿಗೆ ಅತ್ಯಂತ ಉತ್ತೇಜನವನ್ನು ನೀಡಿರುತ್ತದೆ ಎಂದು ಭಾವಿಸ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಾಲಯದ ಕಟ್ಟಡದ ಬಗ್ಗೆ ಎಂಕುಲು ಓಲಾಂಡ್ಲ ಬೆಂಗಳೂರಿಗೂ ಬತ್ತಂಡ ಎಂಕಲಿಗೆ ಸಹಾಯ ಮಾತ್ರ ಮಲ್ಪೊಡು ಪನ್ಪನ ಮನವಿನೇ ಮಲ್ತೊಂದುಲ್ಲ ಈರ್ ಪಂಡರ್ ಊರಿಗೂ ಬತ್ತಲೆಕ್ಕ ಅಂಡೆಂದು ಅಂಚ ಅದು ತುಳುಟ್ಟೇ ಪನ್ಕ ಅಂದ ಪನ್ಪನ ಆಸೆ ಎಂಕಲಿಡ್ದು ಬತ್ತಂಡು ಎಂಕಲ್ನ ಪದಾಧಿಕಾರಿಗೂ ಬೆಂಗಳೂರಿಗೂ ಬಂದಾಗ ಎಂಕಲ್ನ ನ್ಯಾಯಾಲಯ ಕಟ್ಟಡಗೂ ಬೋಡಾಪನಂಚಿತ್ನ ದುಡ್ಡು ಒಂತೆ ಜಾಸ್ತಿಯೇ ಸರ್ಕಾರದ ತೀರ್ಪು ಲೆಕ್ಕ ಇರೋಂಜಿ ಮಲ್ಲ ಮನವಿನ ಮಲ್ಪೊಡು ಪನ್ಪನಂಚಿತ್ನ ಭಿನ್ನಹನ ಮಾತ ವಕೀಲರನ್ನ ಪರವಾದ ಮಲ್ತೊಂದುಲ್ಲ. ಧನ್ಯವಾದಗಳು ಸರ್. ಸಮಯ ನೀಡಿದ್ದಕ್ಕಾಗಿ ಅತ್ಯಂತ ಪ್ರೀತಿಯ ಅಭಿವಂದನೆಗಳು. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ನ್ಯಾಯಾಲಯದ ಸರ್ಕಾರಿ ಸಹಾಯಕ ಅಭಿಯೋಜಕರಾದಂತಹ ಆಶಿಕಾ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಉಪನೋಂದಣಾಧಿಕಾರಿ ಬೆಳ್ತಂಗಡಿ ನಾಗರಾಜ್ ಅವರು ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಮುರಳಿ ಬಲಿಪ ಇವರು ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಗುರುತಿಸ್ತಾ ಇದ್ದೇವೆ. ವಿ ಆರ್ ಹಿಯರ್ ಟು ಇನ್ಶೂರ್ ದ್ಯಾಟ್ ಜಸ್ಟಿಸ್ ಈಸ್ ನಾಟ್ ಎ ಪ್ರಿವಿಲೇಜ್ ಬಟ್ ಎ ರೈಟ್ accessible to all. As aptly observed, law must be stable and yet it cannot stand still. Today, we officially install our new president, Aloysius S. Lobo, along with his team. These individuals have been chosen by us to lead our association through the coming year. They inherit a proud legacy and are entrusted with important responsibilities like to raise the standard of the bar and uphold the rule of law. We now take this opportunity to introduce the new elected office bearers for the term 2025-27 to the audience. 25-27ನೇ ಸಾಲಿನ ನಮ್ಮ ವಕೀಲರ ಸಂಘದ ಅಧ್ಯಕ್ಷರ ಚುಕ್ಕಾಣಿಯನ್ನು ಹಿಡಿಯಲಿರುವವರು ಸ್ಫುರದ್ರೂಪಿ ತರುಣ ಅಂತಲೇ ಹೇಳ್ಬೋದು. ಅತ್ಯಂತ ಚಿರಯುವಕನಂತೆ ಎಲ್ಲ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ಎತ್ತಿದ ಕೈಯಾಗಿರುವ ನಮ್ಮ ಪ್ರೀತಿಯ ಎಲೋಷಿಯಸ್ ಲೋಬೋ ಇವರಿಗೆ 25-27ನೇ ಸಾಲಿನ ಅಧ್ಯಕ್ಷ ಪದವಿಯ ಪದಪ್ರದಾನವನ್ನು ಮಾಡಬೇಕಾಗಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಮನು BK ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾಮಫಲಕವನ್ನು ಅವರಿಗೆ ನೀಡುವುದರ ಮೂಲಕ ಅವರ ಅಧಿಕಾರದ ಜವಾಬ್ದಾರಿಯನ್ನು ಲೋಬೋ ಅವರಿಗೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ASL ಅವರಿಗೆ ಬಹಳ ಪ್ರೀತಿಯಿಂದ ನಾವೆಲ್ಲರೂ ಕರೆಸಿಕೊಳ್ಳುವ ASL ರವರು, ಯಾಕೆ ಟೆನ್ಷನ್ ಮಾಡ್ತೀರಿ ಲೋಬೋ ಅವರೇ, ಮುಖದಲ್ಲಿ ನಗು ಇರಲಿ.
ಅತ್ಯಂತ ಪ್ರೀತಿಯ ಅಭಿನಂದನೆಗಳು. ನಿಮ್ಮ ಕಾರ್ಯಾವಧಿಯಲ್ಲಿ ನಮ್ಮ ವಕೀಲರ ಸಂಘ ಇನ್ನಷ್ಟು ಶ್ರೇಷ್ಠ ಸಾಧನೆಯನ್ನು ಮಾಡುವಂತಾಗಲಿ ಅಂತ ಬಯಸ್ತಾ ಇದ್ದೇವೆ. ಮುಂದಕ್ಕೆ ಸಂಘಟಕ, ಅತ್ಯಂತ ಚಿರಯುವಕ, ವಕೀಲರ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಪ್ರೀತಿಯ ಶ್ರೀನಿವಾಸ್ ಗೌಡ ಅವರು ಉಪಾಧ್ಯಕ್ಷರಾಗಿ ತಮ್ಮ ಕರ್ತವ್ಯವನ್ನು 2 ವರ್ಷಗಳ ಕಾಲ ಮುನ್ನಡೆಸಲಿದ್ದಾರೆ. ಮನು ಬಿಕೆ ಅವರು ಇವರಿಗೂ ಕೂಡ ಪದಪ್ರದಾನವನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಚುರುಕಿನ ಯುವಕ, ನಲ್ಮೆಯ ಯುವಕ, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಸಂಘಟಕನಾಗಿ ತೊಡಗಿಸಿಕೊಳ್ಳಿರುವಂತಹ ಶ್ರೀ ಪ್ರಶಾಂತ್ ಎಂ ಇವರಿಗೆ ಕಾರ್ಯದರ್ಶಿ ಸ್ಥಾನದ ಪದಪ್ರದಾನವನ್ನು ನೆರವೇರಿಸಬೇಕಾಗಿ ಶ್ರೀ ಮನು ಬಿಕೆ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಳ್ಳೆಯ ಕ್ರಿಕೆಟ್ ಆಟಗಾರ, ವೇಗದ ಬೌಲರ್, ನಮ್ಮ ಪ್ರೀತಿಯ ಹರ್ಷಿತ್ ಎಚ್ ಇವರು ಜೊತೆ ಕಾರ್ಯದರ್ಶಿಯಾಗಿ ತಮ್ಮ ಸೇವೆಯನ್ನು ನೀಡಲಿಕ್ಕಿದ್ದಾರೆ. ಇವರಿಗೆ ಪದಪ್ರದಾನವನ್ನು ಮಾಡಬೇಕಾಗಿ ಮಾನ್ಯ ನ್ಯಾಯಾಧೀಶರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೋಶಾಧಿಕಾರಿಯಾಗಿ ಲೆಕ್ಕಪತ್ರಗಳನ್ನು ಅತ್ಯಂತ ಸುಂದರವಾಗಿ ಇನ್ನು 2 ವರ್ಷಗಳ ಕಾಲ ನೋಡಿಕೊಳ್ಳಲಿದ್ದಾರೆ ಮಮ್ತಾಜ್ ಬೇಗಂ ಇವರು. ಮೇಡಮ್, ಇವರು ಕೂಡ ಇವರಿಗೆ ಅಧಿಕಾರವನ್ನು ಪದಪ್ರದಾನ ಮಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿ ತಾಲೂಕಿನ ಕಾರ್ಮಿಕ ಮುಖಂಡ, ಎಲ್ಲ ಚಳುವಳಿಗಳಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತಹ ನಮ್ಮ ಪ್ರೀತಿಯ ನಾಯಕ, ನಮ್ಮ ವಕೀಲರ ಬಂಧು ಶ್ರೀ ಶಿವಕುಮಾರ್ ಇವರು ಹಿರಿಯ ವಕೀಲರ ಸಮಿತಿಯ ಅಧ್ಯಕ್ಷರಾಗಿ ಮುಂದಿನ 2 ವರ್ಷಗಳ ಕಾಲ ಸೇವೆಯನ್ನು ನೀಡಲಿಕ್ಕಿದ್ದಾರೆ. ನ್ಯಾಯಾಧೀಶರು ಇವರಿಗೂ ಕೂಡ ಒಂದು ಗುರುತಿನ ಕಾರ್ಡನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು, ಸಾಂಸ್ಕೃತಿಕ ಕಾರ್ಯದರ್ಶಿ ಆಗಿ ಸೇವೆಯನ್ನು ನೀಡಲಿರುವಂತಹ ಶ್ರೀ ವಸಂತ ಮರಕಡ ಇವರಿಗೆ ಪದಪ್ರದಾನವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಳೆದ ಸಾಲಿನ ಒಳ್ಳೆಯ ಯಶಸ್ವಿ ಅಧ್ಯಕ್ಷರೂ ಕೂಡ ವಸಂತ ಮರಕಡರು ಹೌದು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಯುವ ವೇದಿಕೆಯ ಅಧ್ಯಕ್ಷ, ಕ್ರೀಡಾ ಕಾರ್ಯದರ್ಶಿಯಾಗಿ ಮುಂದಿನ 2 ವರ್ಷಗಳ ಕಾಲ ತನ್ನ ಸೇವೆಯನ್ನು ನೀಡಲಿರುವಂಥ ಸಂದೀಪ್ ಡಿಸೋಜಾ ಇವರಿಗೆ ಪದಪ್ರದಾನವನ್ನು ಮಾಡಬೇಕಾಗಿ ನ್ಯಾಯಾಧೀಶರಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ನೀಡಲಿರುವವರು ಸ್ಫುರದ್ರೂಪಿ ಯುವಕ, ಒಳ್ಳೆಯ MC ಮಾಡುವಂತಹ ಪ್ರೀತಿಯ ಸನ್ಮಿತ್ರ ಕೃಷ್ಣ ಶಣೈ ಇವರಿಗೆ ಪದಪ್ರದಾನವನ್ನು ನಡೆಸಬೇಕಾಗಿ ನ್ಯಾಯಾಧೀಶರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಳ್ಳೆಯ ವಾಗ್ಮಿ, ಒಳ್ಳೆಯ ವಕೀಲ, ಒಳ್ಳೆಯ ಸಂಘಟಕ ಝೇವಿಯರ್ ಪಾಲೇಲಿ ವೇದಿಕೆಗೆ ಬಂದು ಗೌರವಪೂರ್ವಕವಾಗಿ ಕಾರ್ಯಕಾರಿ ಸಮಿತಿಯ ಸದಸ್ಯರ ಪದಪ್ರದಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಪದಪ್ರದಾನವನ್ನು ನೊರನ್ನರವರು ನೆರವೇರಿಸಿಕೊಡಬೇಕು ಅಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ, ಶ್ರೀ ದಿನೇಶ್ ಶೆಟ್ಟಿ ಯುವ ವಕೀಲರು, ಉತ್ತಮ ಸಂಘಟಕರು, ದಯವಿಟ್ಟು ವೇದಿಕೆಗೆ ಬಂದು ನೊರನ್ನರವರಿಂದ ತಮ್ಮ ಪದಪ್ರದಾನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕಾರಿ ಸಮಿತಿಯ ಮತ್ತೋರ್ವ ಸದಸ್ಯೆ ಶ್ರೀಮತಿ ಉಷಾ NG ಅವರು ದಯವಿಟ್ಟು ವೇದಿಕೆಗೆ ಬಂದು ನೊರನ್ನರವರಿಂದ ಮುಂದಿನ 2 ವರ್ಷಗಳ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿಕೊಳ್ಳಬೇಕು ಹೇಳುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಉತ್ತಮ ಸಂಘಟಕ ನಾಯಕ ಶ್ರೀಯುತ ಗಣೇಶ್ ಗೌಡ ಇವರು ವೇದಿಕೆಗೆ ಬಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯುವ ವಕೀಲರು ಆಗಿರುವ ಲತಾಶ್ರೀ ಎ ವೇದಿಕೆಗೆ ಬಂದು ಮುಂದಿನ 2 ವರ್ಷಗಳ ತಮ್ಮ ಕಾರ್ಯಕಾರಿ ಸಮಿತಿಯ ಜವಾಬ್ದಾರಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೌಮ್ಯ ಪಿ ಇವರು ದಯವಿಟ್ಟು ವೇದಿಕೆಗೆ ಬಂದು ಮುಂದಿನ 2 ವರ್ಷಗಳ ಕಾಲ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೋರ್ವ ಯುವ ವಕೀಲೆ ಶ್ರೀಮತಿ ಆಸ್ಮಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಂದಿನ 2 ವರ್ಷಗಳ ಕಾಲ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ತಾವು ಸೇವೆಯನ್ನು ಪಡೆದುಕೊಳ್ಳಬೇಕು ಹೇಳುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ಲೋಕ ಮೌನವಾಗಿರುವಾಗ ಒಂದು ಧ್ವನಿಯು ಪ್ರಬಲವಾಗುತ್ತದೆ. ಆದರೆ ಧ್ವನಿಯು ಪ್ರಬಲ ಮತ್ತು ಅರ್ಥಪೂರ್ಣವಾಗಿದ್ದಾಗ ಇಡೀ ಲೋಕ ಈ ಧ್ವನಿಯನ್ನು ಕೇಳಲು ಮೌನವಾಗುತ್ತದೆ. ಅಂತಹ ಒಬ್ಬ ವಾಗ್ಮಿ ಧನಂಜಯ್ ರಾವ್ ಇವರು ಹಿರಿಯ ವಕೀಲರ ಸಮಿತಿಯ ಸದಸ್ಯರಾಗಿದ್ದಾರೆ. ಎಟ್ ದಿಸ್ ಮೂಮೆಂಟ್ ವಿ ಮಾರ್ಕ್ ದಿ ಅದೇ ರೀತಿ ಹಿರಿಯ ವಕೀಲರ ಸಮಿತಿಯ ಸದಸ್ಯರಾಗಿರುವಂತಹ
ಶಶಿಕಿರಣ್ ಜೈನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. At this moment, we mark the formal and symbolic handover of the responsibility. The outgoing President and General Secretary who have served our association with commitment and integrity now pass on the charge to their elected successors. This transition reflects the continuity of our institution and collective trust placed in its leadership. As one team completes its term and another begins, we acknowledge the service rendered and look forward with the confidence to the path ahead. ನಿಕಟಪೂರ್ವ ಅಧ್ಯಕ್ಷರಾದ ವಸಂತ ಮರಕಡ ಮತ್ತು ಕಾರ್ಯದರ್ಶಿಯವರಾದ ನವೀನ್ ಬಿಕೆ ಅವರು, ನೂತನ ಅಧ್ಯಕ್ಷರಾದ ಅಲೋಷಿಯಸ್ ಲೋಬೋ ಮತ್ತು ಪ್ರಧಾನ ಕಾರ್ಯದರ್ಶಿಯವರಾದ ಪ್ರಶಾಂತ್ ಎಂ ಇವರಿಗೆ ಹೂಗುಚ್ಛ ನೀಡಿ ದಾಖಲೆ ಪತ್ರಗಳನ್ನು ನೀಡಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಂಕೇತಿಕವಾಗಿ ಸಂಘದ ನಡವಳಿ ಪುಸ್ತಕವನ್ನು ನೀಡಿ ಅಧಿಕಾರದ ಹಸ್ತಾಂತರವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಸಂತ ಮರಕಡ ಮತ್ತು ನವೀನ್ ರವರ ಮುಖದಲ್ಲಿ ಈ ದಿನ ಅತ್ಯಂತ ಸುಂದರವಾದಂತಹ ನಗು ಕಾಣ್ತಾ ಇದೆ. ಅದರ ಜೊತೆಯಲ್ಲಿ ಅಲೋಷಿಯಸ್ ಲೋಬೋರವರ ಮುಖದಲ್ಲಿ ಮತ್ತು ಪ್ರಶಾಂತ್ ರವರ ಮುಖದಲ್ಲಿ ಆತಂಕ ಬೇಡ, ನಮ್ಮ ವಕೀಲರ ಸಂಘವನ್ನು ಮುನ್ನಡೆಸುವಂತಹ ಶಕ್ತಿ ಯುಕ್ತಿ ನಿಮ್ಮಲ್ಲಿ ಇದೆ ಹೇಳುವುದನ್ನು ಆಶಿಸ್ತಾ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಹೇಳುವ ಭಾವನೆಯೊಂದಿಗೆ ಒಂದು ಚಪ್ಪಾಳೆಯನ್ನು ಕೊಡಬೇಕಲ್ಲ. We now proceed to the oath taking of the newly elected office bearers and members. By taking this oath, they affirm their commitment to uphold the Constitution, maintain the dignity of the legal profession, and discharge their duties with fairness and integrity. Now, I request Honorable Principal, Senior Civil Judge and JMFC Beltangadi, Sri Manu B.K. Sir, to administer the oath of office to newly elected members. ಪ್ರಮಾಣ ವಚನವನ್ನು ಸ್ವೀಕರಿಸುವ ಮೊದಲು ಕೈಯನ್ನು ಮುಂದೆ ಚಾಚಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ವಿ ಡೂ ಸೋಲಮ್ಲಿ ಅಫರ್ಮ್ ದಟ್ ವಿ ಶಲ್ ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ and rule of law. We will maintain respect due to courts of justice, judicial officers, and protect the rights of fellow members of the profession. We faithfully and carefully discharge our duties of the office to the best of our ability, knowledge, and judgment. We will serve the bar and its members with honesty, impartiality, diligence, dedication, and fairness. Thank you. This oath is not merely a formality, but a reminder of the responsibility entrusted to them by the bar. We wish them strength, wisdom, and clarity as they assure their roles in the service of the association and the cause of justice. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ನೊರೊನ್ನರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಆತ್ಮೀಯವಾದಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಅಲೋಷಿಯಸ್ ಲೋಬೋರವರೇ, ಇಂದಿನ ಉದ್ಘಾಟಕರಾಗಿರುವಂಥ ಸನ್ಮಾನ್ಯ ಶ್ರೀ ಶಶಿಕರಣ್ ಶೆಟ್ಟಿಯವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಪ್ರಿನ್ಸಿಪಾಲ್ ಸೀನಿಯರ್ ಸಿವಿಲ್ ಜಡ್ಜ್ ಶ್ರೀ ಮನು ಬಿ ಕೆ, ಎಡಿಷನಲ್ ಸಿವಿಲ್ ಜಡ್ಜ್ ಶ್ರೀ ವಿಜೇಂದ್ರ ಟಿ ಎಚ್, ಅದೇ ರೀತಿ ನಮ್ಮ ಮಿತ್ರ ಹೈಕೋರ್ಟ್ ವಕೀಲರಾದಂಥ ಶ್ರೀ ರಕ್ಷಿತ್ ಶಿವರಾಮ್ರವರೇ, ಕಾರ್ಯದರ್ಶಿ ಆದಂಥ ಶ್ರೀ ಪ್ರಶಾಂತ್ ಎಂರವರೇ, ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಗೌಡರವರೇ, ಮಿಸ್ಟರ್ ಹರ್ಷಿತ್ ಎಂ, ಶ್ರೀಮತಿ ಮಮತಾಜ್ ಬೇಗಂ,
ಅದೇ ರೀತಿ ಹಿಂದಿನ ಸಾಲಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ವಸಂತರವರೇ, ವಿವಿಧ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಗೌರವಾನ್ವಿತ ಹಿರಿಯ ವಕೀಲರೇ, ಯುವ ವಕೀಲರೇ, ಅದೇ ರೀತಿ ಅತಿಥಿ ಮಹೋಭವರೇ, ಇವತ್ತು ನಿಮ್ಮೆಲ್ಲರ ಪರವಾಗಿ ಮೊತ್ತ ಮೊದಲಿಗೆ ನಾನು ಶ್ರೀ ಎಲೋಷಿಯಸ್ ಲೋಬೋ ಮತ್ತು ಅವರ ಇಡೀ ಟೀಮಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆಗಳು ಯಾಕೆಂತ ಹೇಳಿದರೆ, ಈಗಾಗಲೇ ಹೇಳಿದಂತೆ ಹಲವಾರು ವರ್ಷಗಳಿಂದ ಇರುವಂಥ ಗೌರವಾನ್ವಿತ ಈ ವಕೀಲರ ಸಂಘದ ಹಿರಿಯ ಯುವ ಸದಸ್ಯರು ಈ ಟೀಮಿನ ಮೇಲೆ, ಅವರ ಮೇಲೆ ಭಾರೀ ವಿಶ್ವಾಸವನ್ನಿಟ್ಟು ಅವರ ನೈತಿಕತೆ, ಅವರ ಸಾಮರಸ್ಯ, ಸೇವಾ ಮನೋಭಾವ, ಸಮಗ್ರತೆ, ಸಮರ್ಪಣೆ ಮತ್ತು ದೂರದೃಷ್ಟಿ ಗಣನೆಗೆ ತಗೊಂಡು ಅವರನ್ನು ಬಹಳಷ್ಟು ಮತಗಳಿಂದ ಅವರನ್ನು ಚುನಾಯಿಸಿ ಅವರಿಗೊಂದು ಬಹಳ ದೊಡ್ಡ ಗೌರವವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಅವರಿಗೆ, ಈ ಎಲ್ಲ ಪದಾಧಿಕಾರಿಗಳಿಗೆ ಇದೊಂದು ಅತ್ಯುನ್ನತ ಗೌರವ. ನಾನು ತಿಳಿದಂತೆ ಈ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ ಸಾಮರಸ್ಯಕ್ಕೆ ಇನ್ನೊಂದು ಹೆಸರು. ಎಲ್ಲ ಧರ್ಮದವರ ವಿವಿಧ ಹಬ್ಬಗಳು ಆಗ್ಬೋದು, ಅದು ಹಿಂದೂ ಹಬ್ಬಗಳು, ಕ್ರಿಶ್ಚಿಯನ್ ಹಬ್ಬಗಳು, ಮುಸ್ಲಿಂ ಹಬ್ಬಗಳು ಎಲ್ಲವನ್ನು ಸಡಗರದಿಂದ ಆಚರಿಸಿ ನಾವೆಲ್ಲರೂ ಒಂದು ಎಂಬ ಮನೋಭಾವವನ್ನು ತೋರಿಸಿಕೊಟ್ಟು, ಅದೇ ರೀತಿಯಲ್ಲಿ ಈ ನಮ್ಮ ಬೆಂಚಿನೊಂದಿಗೆ, ಅಂದರೆ ಗೌರವಾನ್ವಿತ ನ್ಯಾಯಾಧೀಶರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡು, ಯಾಕೆಂತ ಹೇಳಿದರೆ ನಾನು ಇಲ್ಲೊಮ್ಮೆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದೆ. ಸುಮಾರು 12:30 ಗಂಟೆಗೆ ಈ ನಮ್ಮ ಜಡ್ಜಸ್ಗಳು ಅವರ ಕಲಾಪವನ್ನು ಚುಟುಕುಗೊಳಿಸಿ ಮಧ್ಯಾಹ್ನ ಮತ್ತೆ ಪುನಃ ಮಾಡಿದ್ದಾರೆ. ಆದರೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಿಕ್ಕೆ ಬಾರ್ ಅಸೋಸಿಯೇಷನ್ನೊಂದಿಗೆ ಅವರಿಗೆ ಸಹಕರಿಸೋಸ್ಕರ ಉತ್ತಮ ಬಾಂಧವ್ಯದೊಂದಿಗೆ ಅದರಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಈ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಾರ್ ಅಸೋಸಿಯೇಷನ್ಸ್ಗಳಿಗೆ ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಈ ಹೊಸ ಪದಾಧಿಕಾರಿಗಳಿಗೆ ಇಷ್ಟೊಂದು ಗೌರವ ನಾವು ಸಲ್ಲಿಸ್ತಿರುವಾಗ ಈಗ ನಿಮಗೆ ಜವಾಬ್ದಾರಿಯೂ ಇದೆ. ಜವಾಬ್ದಾರಿ ಯಾವುದು? ನ್ಯಾಯಮೂರ್ತಿಗಳ ಗೌರವ ಮತ್ತು ವಕೀಲರ ಸಂಘದ ತಾಕತ್ತು, ಇದರ ನಡುವೆ ಒಂದು ಉತ್ತಮ ಸೇತುವೆಯನ್ನು ನಿರ್ಮಾಣ ಮಾಡುವ ಜವಾಬ್ದಾರಿ ನಿಮಗಿದೆ. ಹಿರಿಯ ವಕೀಲರ ಜ್ಞಾನ, ಯುವ ವಕೀಲರ ತಂತ್ರಜ್ಞಾನ ಮತ್ತು ಅವರ ಚೈತನ್ಯ ಸೇರುವಲ್ಲಿ ಹೊಸದೊಂದು ಹಾದಿಯನ್ನು ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡುವಂಥ, ಒಂದು ದಾರಿ ಮಾಡುವಂಥ ತಮ್ಮ ಮೇಲೆ ಜವಾಬ್ದಾರಿ ಇದೆ. ಜನರ ನಿರೀಕ್ಷೆ ಮತ್ತು ಅವರ ಅಪೇಕ್ಷೆ, ಈ ಎರಡನ್ನೂ ಗಣನೆಗೆ ತಗೊಂಡು ಅವರ ನಿರೀಕ್ಷೆ ಮತ್ತು ಅಪೇಕ್ಷೆಯಂತೆ ಜನರಿಗೆ ಸ್ಪಂದಿಸುವ ಮಹತ್ವವಾದ ಹೊಣೆಯನ್ನು ಹೊತ್ತುವ, ಅದನ್ನು ನಡೆಸಿಕೊಡುವ ಮುಖಂಡತ್ವದ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾವುದೇ ಒಂದು ಸಮಾಜ, ಸಹೋದರ ಸಹೋದರಿಯರೇ, ಯಾವುದೇ ಒಂದು ಸಮಾಜ ಚರ್ಚ್, ಟೆಂಪಲ್, ಮಾಸ್ಕ್ ಇಲ್ಲದೆ ಅದನ್ನು ಬದುಕಿಸಲಿಕ್ಕೆ ಸಾಧ್ಯ. ಆದರೆ ಕಾನೂನು ಇಲ್ಲದಿದ್ದರೆ ಅದು ನಾಗರಿಕ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾಗರಿಕ ಸಮಾಜ ಆಗಬೇಕಾದ್ರೆ ಕಾನೂನಿನ ಬಹಳಷ್ಟು ಅಗತ್ಯ ಇದೆ. ಮತ್ತು ನಾವು ಈ ವಕೀಲರುಗಳು ಯಾರು ನಿಶ್ಶಬ್ದರಾಗಿದ್ದಾರ ಅವರಿಗೆ ಮಾತನ್ನು, ಅವರ ಪರವಾಗಿ ಮಾತನಾಡುವ ಧ್ವನಿಯಾಗಿ, ಈ ಬಡವರ ಪರವಾಗಿ ಅವರಿಗೆ ಆಶಾಭಾವನೆ ಏನಿದೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ, ಸಮಾಜದಲ್ಲಿ ಸಮಾನತೆಯನ್ನು ರೂಪಿಸುವಂಥ ಜವಾಬ್ದಾರಿ, ಇದು ನಮ್ಮ ವಕೀಲರಿಗೆ ಇರುವಂಥ ಬಹಳ ಒಂದು ದೊಡ್ಡ ಜವಾಬ್ದಾರಿ.
ಆದ್ದರಿಂದ ಈ ಜವಾಬ್ದಾರಿಯನ್ನು ಅವರು ನಡೆಸ್ತಿರುವಾಗ ನ್ಯಾಯಾಲಯದ ಅಧಿಕಾರಿಗಳಾಗಿ, ಅದೇ ರೀತಿ ಸಂವಿಧಾನದ ರಕ್ಷಕರಾಗಿ ಮತ್ತು ನ್ಯಾಯದ ಆಡಳಿತದ ಚಾಂಪಿಯನ್ಸ್ ಆಗಿ ಈ ಸೇವೆಯನ್ನು ಸಲ್ಲಿಸ್ತಿರುವಂಥ ಈ ವಿಶೇಷವಾದ ವೃತ್ತಿ ಇದು ಇರುವಾಗ ನನಗೆ ನೆನಪಿಗೆ ಬರ್ತಾ ಇದೆ ಸುಪ್ರೀಂ ಕೋರ್ಟ್ನ ಅದೊಂದು ಆದೇಶ, ಬಾರ್ ಕೌನ್ಸಿಲ್ ಆಫ್ ಮಹಾರಾಷ್ಟ್ರ ವರ್ಸಸ್ MV ದಬಲ್ಕರ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು, ಕಾನೂನು ಅಂತ್ಯವಾಗುವ ಸ್ಥಳದಲ್ಲೇ ದೌರ್ಜನ್ಯ ಪ್ರಾರಂಭ ಆಗುತ್ತದೆ. ಆದ್ದರಿಂದ ಆ ದೌರ್ಜನ್ಯದಿಂದ ಹೊರಗೆ ಬರಬೇಕಾದ್ರೆ ವಕೀಲರ ಮಹತ್ತರವಾದ ಪಾತ್ರದಿಂದ ಇವತ್ತು ಸಮಾಜ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಭಾಳಷ್ಟು ನೋಬಲ್ ಪ್ರೊಫೆಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ಸಮಾಜಕ್ಕೆ ವಕೀಲರು ಕೊಟ್ಟಂಥ ಕೊಡುಗೆ ಅನನ್ಯವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹಲವಾರು ತೀರ್ಪುಗಳಲ್ಲಿ ಎತ್ತಿ ಹೇಳಿದೆ. ಇಂಥ ಜವಾಬ್ದಾರಿಯನ್ನು ಹೊತ್ತ ವಕೀಲರ ಸಂಘದ ಪದಾಧಿಕಾರಿಗಳಾಗಿ ಇರುವಂಥ ತಮ್ಮ ಈ ಹೊಸ ಪದಾಧಿಕಾರಿಗಳಿಗೆ ಈಗ ಜವಾಬ್ದಾರಿ ತುಂಬ ಇರುವ ಸಮಯದಲ್ಲಿ ವಕೀಲರ ಹಕ್ಕನ್ನು ರಕ್ಷಿಸುವ ಇನ್ನೊಂದು ಜವಾಬ್ದಾರಿ ಇದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಹಲವಾರು ಕಡೆ ವಕೀಲರುಗಳಿಗೆ ಕೊಡುವಂಥ ಗೌರವ ಕೆಲವೊಂದು ಕಡೆ ಕೊಡ್ತಾ ಇಲ್ಲ. ಆಗ್ಬೋದು ಅದು ಕ್ವಾಸಿ ಜುಡಿಷಿಯಲ್ ಅಥಾರಿಟೀಸ್, ಆಗ್ಬೋದು ಕೆಲವೊಂದು ಕಡೆಗಳಲ್ಲಿ ಸ್ಟೇಷನ್ಗಳಲ್ಲಿ ಆಗ್ಬೋದು, ಇತರ ಕಡೆಗಳಾಗಲಿ ಕೆಲವೊಂದು ಕಡೆ ವಕೀಲರಿಗೆ ಯಾವ ಗೌರವದಿಂದ ನೋಡಬೇಕಾ ಅದು ನೋಡ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಹೇಗೆ ಜುರಿಸ್ಪ್ರುಡೆನ್ಸ್ನಲ್ಲಿ ಇದೆ, ವೇರ್ ದೆರ್ ಇಸ್ ಎ ರೈಟ್ ದೆರ್ ಇಸ್ ಎ ಡ್ಯೂಟಿ, ವೇರ್ ದೆರ್ ಇಸ್ ಎ ಡ್ಯೂಟಿ ದೆರ್ ಇಸ್ ಎ ಕರೆಸ್ಪಾಂಡಿಂಗ್ ರೈಟ್. ವಕೀಲರಿಗೆ ಭಾಳಷ್ಟು ಜವಾಬ್ದಾರಿ ಇರುವಾಗ ಆ ವಕೀಲರಿಗೆ ಹಕ್ಕುಗಳು ಕೂಡ ಇದೆ. ಈ ಹಕ್ಕುಗಳನ್ನು ರಕ್ಷಿಸುವಂಥದ್ದು ಭಾಳ ಈ ಪದಾಧಿಕಾರಿಗಳ ಮೇಲೆ ಜವಾಬ್ದಾರಿ ಇದೆ. ನನಗೆ ಒಂದು ನೆನಪಿಗೆ ಬರ್ತಾ ಇದೆ, ಒಂದು ಹೋಟೆಲ್ನಲ್ಲಿ ಅವರೊಂದು ಭಾಳ ತಾಜಾ ಅಂಬಡೆಗಳನ್ನು ತಯಾರಿಸ್ತಿದ್ರು. ಆದ್ದರಿಂದ ಈ ಮಾಲಕರಿಗೆ ಅನಿಸಿತು, ನಾವು ಇಷ್ಟೊಳ್ಳೆ ಭಾಳ ಡಿಮಾಂಡ್ ಇದೆ, ಇನ್ನೂ ಜಾಸ್ತಿ ಡಿಮಾಂಡ್ ಆಗಬೇಕಂತೇಳಿ ಒಂದು ಬೋರ್ಡನ್ನು ಹಾಕ್ತಾ ಇದ್ದಾರೆ. ಆ ಬೋರ್ಡ್ನಲ್ಲಿ ಬರೀತಾರೆ, ಇಲ್ಲಿ ತಾಜಾ ಅಂಬಡೆ ಸಿಗುತ್ತದೆ ಅಂಥೇಳಿ. ಮರುದಿನೊಬ್ಬ ಗ್ರಾಹಕ ಬರ್ತಾ ಹೇಳ್ತಿದ್ದಾರೆ, ಇಲ್ಲಿ ಯಾಕೆ ನೀವು ಬರೆಯುವಂಥದ್ದು, ಇಲ್ಲಿ ಬಂದ ಮೇಲೆ ನೋಡೋದಲ್ಲ, ಇಲ್ಲಿ ಅಂತ ಶಬ್ದ ತೆಗೀರಿ, ತಾಜಾ ಅಂಬಡೆ ಸಿಗುತ್ತದೆ ಸಾಕು ಅಂಥೇಳಿ. ಅವರಿಗೆ ಖುಷಿ ಆಯಿತು, ಗ್ರಾಹಕರಿಗೆ ಖುಷಿ ಪಡಿಸಬೇಕು, ಇಲ್ಲಿ ಅಂತ ತೆಗೆದ. ಮರುದಿನ ಇನ್ನೊಬ್ಬ ಬರ್ತಾನೆ, ಅವ ಹೇಳ್ತಿದ್ದಾನೆ, ತಾಜಾ ಅಂಬಡೆ ಸಿಗುತ್ತದೆ ಅಂದರೆ ಉಳಿದೆಲ್ಲ ನಿಮ್ಮ ಹಳಸಿದ ಆಹಾರವ, ಆ ತಾಜಾ ಎಂಬ ಶಬ್ದ ತೆಗೀರಿ, ಆಗ ಅಂಬಡೆ ಸಿಗ್ತದೆ ಜನರಿಗೆ ಗೊತ್ತಾಗ್ತದೆ. ಅವನಿಗೊಂದು ಖುಷಿ ಮಾಡಬೇಕಲ್ಲ ಗ್ರಾಹಕರಿಗೆ, ಅದನ್ನು ತಾಜಾ ಶಬ್ದ ತೆಗೆದ. ನಂತರ ಮರುದಿನ ಇನ್ನೊಬ್ಬ ಬಂದು ಹೇಳಿದ, ಈ ಅಂಬಡೆ ಸಿಗುತ್ತದೆ ಅಂದರೆ ಉಳಿದ ನಿನ್ನದೇ ಇಲ್ವಾ, ಸಿಗುತ್ತದೆ ಶಬ್ದ ಇದೆ ಸಾಕು, ಅಂಬಡೆ ಅಳಿಸು ಅಂತೇಳಿ ಅದನ್ನು ತೆಗೆದ. ಸರಿ ಅಂತ ಕಂಡಿತು, ಅದನ್ನು ತೆಗೆದ. ಕೊನೆಗೆ ಸಿಗುತ್ತದೆ ಮಾತ್ರ ಶಬ್ದ ಇತ್ತು. ಅಲ್ಲಿಗೆ ಬಂದ ಗ್ರಾಹಕ ಹೇಳಿದ, ಸಿಗದದೆ ನಾವಿಲ್ಲಿ ಯಾಕೆ ಬರ್ತೇವೆ, ಸಿಗುತ್ತದೆ ಅಂದ ಬೋರ್ಡ್ ಯಾಕೆ, ಅದು ಸಿಗುತ್ತದೆ ಅಳಿಸಿಬಿಡಿ ಅಂಥೇಳಿ. ಅದೂ ಸರಿ ಅಂತ ಕಂಡಿದ, ಅದೂ ತೆಗೆದ. ಕೊನೆಗೆ ಖಾಲಿ ಬೋರ್ಡ್ ಮಾತ್ರ ಇತ್ತು. ಮತ್ತೊಬ್ಬ ಗ್ರಾಹಕ ಬಂದು ಹೇಳಿದ, ಇದು ಯಾಕೆ ಖಾಲಿ ಬೋರ್ಡನ್ನು ಇಟ್ಟಿದೆ, ಅದು ತೆಗೆದರೆ ಒಳ್ಳೆಯದಲ್ವ ಅಂಥೇಳಿ. ಅದೂ ಸರಿ ಅಂತ ಕಂಡಿದ್ದು, ಅದನ್ನು ತೆಗೆದ. ಈ ರೀತಿ ನಮ್ಮ ಪರಿಸ್ಥಿತಿ ಆಗ್ತಾ ಉಂಟು. ವಕೀಲರಿಗೆ ನಾವು ನೋಡಿದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ವಕೀಲರಿಗೆ ಈ ಸಮಾಜದಲ್ಲಿ ಭಾಳಷ್ಟು ಸ್ಥಾನಮಾನ ಗೌರವ ಇದೆ. ಆದರೆ ಈ ಒಂದೊಂದೇ ನಮ್ಮ ಗೌರವಗಳು ಒಬ್ಬೊಬ್ಬರೇ ಒಂದೊಂದು ರೀತಿಯಲ್ಲಿ ಹೇಳಿ ಒಂದೊಂದನ್ನೇ ತೆಗೆಯುತ್ತಿರುವ ಈ ಸಮಯದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ, ಈ ಹೊಸ ಪದಾಧಿಕಾರಿಗಳು ವಕೀಲರ ಘನತೆ ಗೌರವವನ್ನು ಮರುಸ್ಥಾಪಿಸಲು ಅತ್ಯಂತವಾಗಿ ಹೇಗೆ ಮೊದಲಿನ ಕಾಲದಲ್ಲಿತ್ತು ಅದೇ ರೀತಿಯಲ್ಲಿ ಸ್ಥಾಪಿಸುವಂತೆ ಈ ಅಸೋಸಿಯೇಷನ್ ಶ್ರಮಿಸಲಿ ಎಂದು ಹಾರೈಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಟೈಮಿನ ಅಭಾವ ಉಂಟು, ಅದಕ್ಕೋಸ್ಕರ ಏನು ಮಾಡಬೇಕು ಇವರಿಗೆ ಗೊತ್ತಿದೆ. LOCS ಲೋಬರವರು ಮೊದಲು ಕೂಡ ಅಧ್ಯಕ್ಷರಾಗಿದ್ದರು, ಭಾಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ನಾನು ಹೇಳ್ತಾ ಇರೋದು, ಈ ವಕೀಲರಲ್ಲಿ ಒಗ್ಗಟ್ಟು ಅದನ್ನು ಹೇಗೆ ಜಾಸ್ತಿ ಮಾಡೋದು, ತಂತ್ರಜ್ಞಾನ ಅದನ್ನು ಉಪಯೋಗಿಸಿ ಅತ್ಯಂತ ಬೆಸ್ಟ್ ವಕೀಲರಾಗಲಿಕ್ಕೆ ಹೇಗೆ ಅದನ್ನು ಶಿಕ್ಷಣ ಕೊಡಬಹುದು,
ಹೇಗೆ ಈ ಯುವ ವಕೀಲರಿಗೆ ವಿವಿಧ ಸವಲತ್ತುಗಳನ್ನು ಕೊಡಿ ಅವರನ್ನು ಪ್ರೇರೇಪಿಸಿ ಈ ವೃತ್ತಿಯಲ್ಲಿರುವ ಹಾಗೆ ಅವರಿಗೆ ಸೌಲಭ್ಯಗಳನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ಈಗಾಗಲೇ ಅವರು ಹೇಳಿದಂತೆ, ನಮ್ಮ ಅಡ್ವೊಕೇಟ್ ಜನರಲ್ ಹೇಳಿದಂತೆ, ಮಾನಸಿಕ ಆರೋಗ್ಯವನ್ನು ಸ್ಥಿಮಿತವನ್ನು ರಕ್ಷಿಸಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಮಾಡಬಹುದು, ನ್ಯಾಯಕ್ಕೆ ಹಿನ್ನಡೆಯಾದಾಗ ನ್ಯಾಯವನ್ನು ಖಾತ್ರಿಪಡಿಸಲು ಯಾವ ಕಾರ್ಯಕ್ರಮಗಳನ್ನು ಮಂಡಿಸಬಹುದು, ಮುಖ್ಯ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿ ಸಮಕಾಲೀನ ಸಮಸ್ಯೆಗಳನ್ನು ಎದುರಿಸಿ ಸದಸ್ಯರು ಮೌಲ್ಯಯುತ ಸಬಲೀಕರಣ ನಮ್ಮ ಅಧಿಕಾರಾವಧಿಯಲ್ಲಿ ನಡೆಯಲಿ ಎಂದು ಆಶಿಸುತ್ತಾ, ಮುಂದಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಸಂಚಾರಿ ಪೀಠ, ಕರ್ನಾಟಕ ಹೈಕೋರ್ಟ್ನ ಸಂಚಾರಿ ಪೀಠ ಸ್ಥಾಪಿಸುವಲ್ಲಿ ತಮ್ಮೆಲ್ಲ ಉತ್ತಮ ಕೊಡುಗೆ ಈಗಾಗಲೇ ಕೊಡ್ತಾಯಿದ್ರಿ, ಇನ್ನೂ ಹೆಚ್ಚಿನ ಕೊಡುಗೆ ಆಗಲಿ ತಮ್ಮ ನೇತೃತ್ವದಲ್ಲಿ, ತಮ್ಮ ಮುಂದಾಳತ್ವದಲ್ಲಿ ಈ ಒಂದು ಹೈಕೋರ್ಟ್ ಪೀಠವು ಮಂಗಳೂರಲ್ಲಿ ಆಗಲಿ ಅಂತ ಆರಿಸುತ್ತಾ, ನಿಮಗೆ ಸರ್ವಶಕ್ತನಾದ ದೇವರು ವಿವಿಧ ಏನೋ ರೆಸ್ಪಾನ್ಸಿಬಿಲಿಟಿ ನಿಮ್ಮದು ಇದೆ, ಅದನ್ನು ಮಾಡಲಿಕ್ಕೆ ಧೈರ್ಯ, ಜಾಣ್ಮೆ, ಆರೋಗ್ಯ ಮತ್ತು ಎಲ್ಲರ ಸಹಕಾರ ತಮಗೆ ಲಭಿಸಲಿ ಎಂದು ಇಲ್ಲೆಲ್ಲ ಇದ್ದವರ ಪರವಾಗಿ ಹಾರೈಸುತ್ತಿದ್ದೇನೆ. ಧನ್ಯವಾದಗಳು. ಅಭಿನಂದನೆಗಳು. ಸ್ಫೂರ್ತಿದಾಯಕ ಮಾತುಗಳಿಗೆ ನೊರೊನ್ನ ಸರ್. ಬೆಳ್ತಂಗಡಿಯ ಯುವ ಶಕ್ತಿ, ದೀನ ದಲಿತರ ಧ್ವನಿ, ನಮ್ಮೆಲ್ಲರ ಪ್ರೀತಿಯ ನಾಯಕ ರಕ್ಷಿತ್ ಶಿವರಾಮ್. ಬೆಸ್ಟ್ ಫೌಂಡೇಶನ್ ಮೂಲಕ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ರಕ್ಷಿತ್ ಶಿವರಾಮ್ ಅವರ ದೂರದೃಷ್ಟಿ ಬೆಳ್ತಂಗಡಿಯ ಭವಿಷ್ಯಕ್ಕೆ ಪೂರಕವಾಗಿದೆ. ಸದಾ ಜನಸಾಮಾನ್ಯರ ಪರ ನಿಲ್ಲುವ ಅವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಪ್ರೇರಣೆ. ಯಾವುದೇ ಮನವಿಯ ನೆರವನ್ನು ಅಪೇಕ್ಷಿಸಿ ನಮ್ಮ ಸಂಘದ ಪದಾಧಿಕಾರಿಗಳು ಅವರನ್ನು ಭೇಟಿ ಮಾಡಿದಾಗ ಪ್ರತಿ ಬಾರಿ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಮನವಿಯನ್ನು ಅವರು ಈಡೇರಿಸಿದ್ದಾರೆ. ನಮ್ಮ ನೂತನ ನ್ಯಾಯಾಲಯದ ಕಟ್ಟಡದ ನಿರ್ಮಾಣಕ್ಕೆ ಸರಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಲು ನಮ್ಮ ಸಂಘಕ್ಕೆ ಅವರು ನೀಡಿದ ಬೆಂಬಲ ಮತ್ತು ಸಹಕಾರ ನಮ್ಮ ಸಂಘ ಸದಾ ಚಿರಋಣಿಯಾಗಿದೆ. ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಬೆಳ್ತಂಗಡಿಯ ಬಾರ್ ಅಸೋಸಿಯೇಷನ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಈ ವೇದಿಕೆಯಲ್ಲಿರುವಂಥ ನೂತನ ಅಧ್ಯಕ್ಷರಾದ ಅಲೋಷಿಯಸ್ ಲೋಬೋರವರೇ, ಅಡ್ವೊಕೇಟ್ ಜನರಲ್ರವರಾದಂಥ ಶಶಿಕಿರಣ್ ಶೆಟ್ಟಿರವರೇ, ಮಾನ್ಯ ಮುಖ್ಯ ನ್ಯಾಯಾಧೀಶರಾದಂಥ ಮಾನ್ಯ ಮನು ಬಿ ಕೆರವರೇ, ಮಾನ್ಯ ವಿಜೇಂದ್ರ ಟಿ ಎಚ್ ರವರೇ, ಎಲ್ಲ ನೂತನ ಪದಾಧಿಕಾರಿಗಳೇ, ಸೇರಿರುವಂಥ ಎಲ್ಲ ವಕೀಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಅಲೋಷಿಯಸ್ ಲೋಬೋರವರ ಇಡೀ ತಂಡಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಉತ್ತಮವಾಗಿ ಕೆಲಸ ಮಾಡಿ ಎಲ್ಲರನ್ನ, ಮಾನ್ಯ ಶಶಿಕಿರಣ್ ಶೆಟ್ಟಿಯವರು ಹೇಳಿದರು, 200 ಜನ ಇರುವಂಥ ಒಂದು ಬಾರ್ ಒಂದು ಕುಟುಂಬದ ರೀತಿಯಲ್ಲಿದೆ. ಆ ಕುಟುಂಬವನ್ನು ಸದೃಢವಾಗಿ ನಡೆಸಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸೈ ಎನಿಸಿಕೊಂಡಂಥ ಔಟ್ಗೋಯಿಂಗ್ ಕಮಿಟಿಯಾದಂಥ ವಸಂತ ಮರಕಡವರ ತಂಡಕ್ಕೂ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಏನು ಕೆಲಸವನ್ನು ನೀವು ಬಾಕಿ ಮಾಡಿದರೆ ಅದನ್ನು ಮುಂದುವರಿಸುವಂಥ ಕೆಲಸ ಜವಾಬ್ದಾರಿ ಇವತ್ತು ಅಲೋಷಿಯಸ್ ಲೋಬೋರವರಿಗೆ ನೀವು ಹಸ್ತಾಂತರವನ್ನು ಮಾಡಿದ್ದೀರಿ. ಪ್ರಪ್ರಥಮವಾಗಿ ಅಲೋಷಿಯಸ್ ಲೋಬೋರವರು ಅವರ ಪ್ರಥಮ ಹೆಜ್ಜೆಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಯಾಕಂತ ಹೇಳಿದ್ರೆ ಶಶಿಕಿರಣ್ ಶೆಟ್ಟಿರವ್ರನ್ನ ಒಂದು ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೂ ಕಷ್ಟವಾದಂಥ ಒಂದು ವ್ಯಕ್ತಿತ್ವ. ಕರ್ನಾಟಕ ನ್ಯಾಯಾಲಯದ ಒಂದು ಘನ ಇತಿಹಾಸ ಮತ್ತು ಪ್ರಸ್ತುತದಲ್ಲಿ ಭಾಳ ದೊಡ್ಡ ಹೆಸರು ಶಶಿಕಿರಣ್ ಶೆಟ್ಟಿರವರು. ಅವರನ್ನು ಬೆಳ್ತಂಗಡಿಯ ಬಾರ್ ಅಸೋಸಿಯೇಷನ್ಗೆ ಕರೆತರುವರಲ್ಲಿ ನಿಮ್ಮ ಪ್ರಥಮವಾಗಿ ನೀವು ಯಶಸ್ಸನ್ನು ಕಂಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಶಶಿಕಿರಣ್ ಶೆಟ್ಟಿಯವರಾದಂಥ ಸೂಕ್ತವಾದ ವ್ಯಕ್ತಿಯನ್ನು ತಂದಿದ್ದೀರಿ. ಯಾಕಂದರೆ ನಮ್ಮ ನೆಲದ, ನಮ್ಮ ಊರಿನ, ನಮ್ಮ ದಕ್ಷಿಣ ಕನ್ನಡದ ಮೂಲದ ಒಬ್ಬರು ವಕೀಲರನ್ನು ತಂದು ಅತ್ಯಂತ ಸಮಂಜಸವಾದಂಥ ಆಯ್ಕೆಯನ್ನು ಮಾಡಿ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿರುವಂಥದ್ದು ಅತ್ಯಂತ ಸಮಂಜಸ ಅಂತ ಹೇಳಲಿಕ್ಕೆ ಇಷ್ಟ ಆಗ್ತಾಯಿದೆ. ಅವರ ತಂದೆಯವರು ಕೂಡ ಮಾನ್ಯ ಲೋಕಾಯುಕ್ತ ಮಾಜಿ ಲೋಕಾಯುಕ್ತ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿರವರು ಬಹುಶಃ ಕರ್ನಾಟಕ ಕಾನೂನು ಇತಿಹಾಸದಲ್ಲಿ ಒಂದು ಲೆಜೆಂಡ್ ಅಂತಲೇ ನಾವು ಕರಿಬಹುದು. ಸಾಕಷ್ಟು ಶಿಷ್ಯವರ್ಗವನ್ನು ಬೆಂಗಳೂರಿನಲ್ಲಾಗಿರ್ಬೋದು, ಸುಪ್ರೀಂ ಕೋರ್ಟ್ನಲ್ಲಾಗಿರ್ಬೋದು ದೊಡ್ಡ ಶಿಷ್ಯವರ್ಗವನ್ನು, ಶಿಷ್ಯರ ಬಳಗವನ್ನು ಹೊಂದಿರುವಂಥವರು. ಅವರ ಇಡೀ ಕುಟುಂಬ ನಮ್ಮ ಕರ್ನಾಟಕ ಮತ್ತು ದೇಶದ ಕಾನೂನಿನ ಈ ಒಂದು ವ್ಯವಸ್ಥೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಕುಟುಂಬ. ಅದು ನಮ್ಮ ದಕ್ಷಿಣ ಕನ್ನಡದವರು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ನ್ಯಾಯಾಲಯದ ವಿಚಾರವನ್ನು ಆಗಾಗ ಪ್ರಸ್ತಾಪ ಮಾಡ್ತಾಯಿದ್ರಿ.
ನಾನು ಮೊದಲಿಗೆ ಮಾಧ್ಯಮದವರಿಗೆ ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮದಲ್ಲಿ ಒಂದು ವರದಿಯನ್ನು ಮಾಡಿದ್ರು. ಮಳೆಗಾಲ ಅತಿ ಹೆಚ್ಚು ಮಳೆ ಬೀಳುವಂಥ ಜಾಗ ಕರ್ನಾಟಕದಲ್ಲಿ ನಮ್ಮ ತಾಲೂಕು. ಈ ಭಾಗದಲ್ಲಿ ಕೊಡೆ ಹಿಡಿದು ನ್ಯಾಯಾಧೀಶರು ನ್ಯಾಯಾಲಯದ ಕಲಾಪಗಳನ್ನು ಮಾಡ್ತಿದ್ರು ಅನ್ನುವ ಒಂದು ವರದಿಯನ್ನು ವರದಿಗಾರರು ಮಾಡಿದಾಗ ಇದು ರಾಜ್ಯದ ಎಲ್ಲರ ಗಮನವನ್ನು ಸೆಳೆದಂಥ ಒಂದು ವರದಿ. ಈ ವರದಿಯನ್ನು ನಾವು ವಸಂತ ಮರಕಡ ಅವರು ಅವಾಗ ನಮ್ಮ ಕಚೇರಿಗೆ ಬಂದಾಗ ಈ ರೀತಿ ನಾವೊಂದು ಮಾಡಬೇಕು, ನಮ್ಮ ಮನೋಹರ್ ಅವರು ಇವರೆಲ್ಲ ಬಂದಿದ್ದರು, ನಮ್ಮ ಹಳೆ ನವೀನ್ರವರು ಬಂದಿದ್ದರು. ಇವ್ರು ಬಂದಾಗ ಪ್ರಪ್ರಥಮವಾಗಿ ನಾವು ಫೋನ್ ಮಾಡಿದ್ದು ಮಾನ್ಯ ಶಶಿಕಿರಣ್ ಶೆಟ್ಟಿರವರಿಗೆ. ತಕ್ಷಣ ಅಷ್ಟು ಬಿಡುವಿಲ್ಲದ ಸಮಯ ಇದ್ದರೂ ಫೋನನ್ನು ರಿಸೀವ್ ಮಾಡಿ ಬನ್ನಿ ನಾನು ನಿಮಗೆ ಸೂಕ್ತವಾದ ಮಾರ್ಗವನ್ನು ತೋರಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಒಂದೊಂದೇ ಹಂತವಾಗಿ ನಾವು ಇದನ್ನು ಕೆಲಸ ಮಾಡ್ತಾ ಬಂದ್ವಿ. ಮಾನ್ಯ ಸತೀಶ್ ಜಾರಕಿಹೊಳಿಯರವರು ಪುತ್ತೂರು ನ್ಯಾಯಾಲಯದ ಕಟ್ಟಡ ವೀಕ್ಷಣೆಗೆ ಬಂದಾಗ ಇಲ್ಲಿಯ ವಿಚಾರವನ್ನೆಲ್ಲ ಹೇಳಿದಾಗ ನಂತರ ನಮಗೆ ಸುಲಭ ಆಯಿತು. ಅಲ್ಲಿಂದ ಸತೀಶ್ ಜಾರಕಿಹೊಳಿಯವ್ರನ್ನ ವಸಂತ ಮರಕಡವರ ತಂಡ ಬಂದು ಭೇಟಿಯಾಯಿತು. ಮನೋಹರ್ ಅವರೆಲ್ಲ ಇದ್ದರು. ಅದಾದ ನಂತರ ಎಲ್ಲರ ಗಮನಕ್ಕೆ ತಂದ್ವಿ. ಮಾನ್ಯ ಕಾನೂನು ಮತ್ತು ಕಾನೂನು ಸಚಿವರ ಹತ್ರ ಹೋದ್ವಿ. ಅಲ್ಲಿಂದ ಸತೀಶ್ ಜಾರಕಿಹೊಳಿಯವರು ಅವ್ರು ಭಾಳಷ್ಟು ಅದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸಿದ್ರು. ನಮ್ಮ ಶಿವಣ್ಣನವರು, ನಮ್ಮ ಇಂಜಿನಿಯರ್ ಆಗಿದ್ದಂಥ PWD ಇಲಾಖೆ ಶಿವಣ್ಣನವರು ಕೂಡ ಇದಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಈಗ ಎಲ್ಲ ಆಗಿ ಒಂದು ಹಂತಕ್ಕೆ ಬಂದಿದೆ. 9 ಕೋಟಿ ರೂಪಾಯಿಯ ಒಂದು ಅನುದಾನಕ್ಕೆ ತಾಂತ್ರಿಕ ಅನುಮೋದನೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಅದರ ಜೊತೆಗೆ ಪ್ರಪ್ರಥಮವಾಗಿ ಅಲ್ಲಿ ಕಟ್ಟಡ ಬರಬೇಕು ಅಂತಾದಾಗ ಹಳೆ ಕಟ್ಟಡನ ಏನು ಮಾಡೋದು ಅನ್ನೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಎದುರಾಯಿತು. ನಮ್ಮ ಧನಂಜಯ ರಾವ್ರವರು ಆ ಹಳೆ ಕಟ್ಟಡನ ನಾವು ಹೊರತುಪಡಿಸಿ ಅದನ್ನು ಕೆಡವಿ ಮಾಡಬೇಕು ಅಂತ ಹೇಳಿದ್ರು. ಆದರೆ ಅಧಿಕಾರಿಗಳು ಯಾಕೋ ಅದನ್ನು ಒಪ್ತಾ ಇಲ್ಲ ಅಂತ ಕಾಣುತ್ತೆ. ಅದನ್ನು ಯಾಕೆ ಕೆಡವೋದು ಅಂತ ಈಗ ಹಿಂದೆ ಮಾಡಲಿಕ್ಕೆ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಹಿಂದೆ ಮಾಡೋದು ಅಂತಾಯಿತು, ಶಂಕುಸ್ಥಾಪನೆ ಮಾಡೋದು ಅಂತಾಯಿತು. ಆಗ ಅಲ್ಲಿ ಗುಂಡಿ ಇದೆ, ಗುಂಡಿಯನ್ನು ಮುಚ್ಚಬೇಕು. ಆಗ ಮತ್ತೆ ಡಿಸೈನನ್ನು ಚೇಂಜ್ ಮಾಡಬೇಕು. ಅಲ್ಲಿ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಸಿಸ್ಟಮನ್ನು ಮಾಡಿ ಅದ್ರ ಮೇಲ್ಗಡೆ ಕಟ್ಟಡವನ್ನು ತರೋದು ಅಂತ ಈಗ ಆಯಿತು. ಅದು ಮತ್ತೆ ಕಂಪ್ಲೀಟ್ ಪ್ರೊಸೀಜರ್ ಆಗಿ ಇವತ್ತು ಅದಕ್ಕೂ ಕೂಡ ತಾಂತ್ರಿಕ ಅನುಮೋದನೆಯನ್ನು ಸಿಗುವಂಥ ಹಂತಕ್ಕೆ ಬಂದಿದೆ. ಮಾನ್ಯ ನ್ಯಾಯಾಧೀಶರು ಯಾವತ್ತು ಡೇಟನ್ನು ಕೊಡ್ತಾರೆ ಅವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ನಿಮ್ಮ ಅಲೋಷಿಯಸ್ ಲೋಬರ್ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇದರ ಹಿಂದೆ ಬಿದ್ದು ನಿಮ್ಮ ಅವಧಿಗೆ ಬೆಳ್ತಂಗಡಿಯ ಇನ್ನು 50 ವರ್ಷಗಳ ಕಾಲ ನಿಲ್ಲುವಂಥ ಕಟ್ಟಡ ನಿಮ್ಮ ಅವಧಿಗೆ ಆಗಬೇಕು ಅನ್ನೋ ಒಂದು ದೊಡ್ಡ ಭರವಸೆ ನಮ್ಮಲ್ಲಿದೆ. ನೀವು ಅದರ ಹಿಂದೆ ಬಿದ್ದು ಅದನ್ನು ಖಂಡಿತ ಮಾಡ್ತಿರೋ ಅನ್ನುವ ವಿಶ್ವಾಸ ಕೂಡ ಇದೆ. ಆದ್ದರಿಂದ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನ್ಯಾಯಾಧೀಶರು ಒಂದು ಡೇಟನ್ನು ಕೊಟ್ಟಿದ್ದ ತಕ್ಷಣ ಅಲ್ಲಿ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿ ತ್ವರಿತಗತಿಯಲ್ಲಿ ಈ ಒಂದು ನ್ಯಾಯಾಲಯದ ಕಟ್ಟಡವನ್ನು ಜನರ ಉಪಯೋಗಕ್ಕೆ ಸಮರ್ಪಣೆ ಮಾಡ್ತೇವೆ. ಬಾರ್ ಕೌನ್ಸಿಲ್ ಬೆಳ್ತಂಗಡಿಯ ಬಾರ್ ಒಂದು ಪ್ರತಿಷ್ಠಿತವಾದಂಥ ಬಾರ್, ಸಾಕಷ್ಟು ಮೇಧಾವಿ ವಕೀಲರನ್ನು ಕೊಟ್ಟಿರುವಂಥ ಒಂದು ಬಾರ್ ಅಸೋಸಿಯೇಷನ್ ಆಗಿದೆ. ರಾಜ್ಯದ ಗಮನ ಸೆಳೆದಂಥ ಅದೆಷ್ಟೋ ಪ್ರಕರಣಗಳು ಇಲ್ಲಿ ಇತ್ಯರ್ಥ ಆಗಿ ಅದು ರಾಜ್ಯದ ಗಮನ ಸೆಳೆದಂಥ ಪ್ರಕರಣಗಳಲ್ಲಿ ನಮ್ಮ ಇಲ್ಲಿ ಕೂತಿರುವಂಥ ವಕೀಲರದರಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಬಾಂಧವ್ಯ, ಈ ಒಂದು ಕುಟುಂಬದ ರೀತಿಯ ಒಂದು ಕಾರ್ಯಕ್ರಮ, ಇದು ತೀರಾ ಫಾರ್ಮಲ್ ಕಾರ್ಯಕ್ರಮ ಅಲ್ಲ. ಒಂದು ಕುಟುಂಬದ ರೀತಿಯಲ್ಲಿ ಎಲ್ಲರೂ ಅವರ ಕುಟುಂಬದವರು ಕೂಡ ಸಾಕಷ್ಟು ಜನ ಬಂದಿದ್ದೀರಿ. ಈ ಕುಟುಂಬ ಹೀಗೆ ಒಂದು ಜೇನುಗೂಡಾಗಿರಲಿ ಅನ್ನುವ ವಿಚಾರವನ್ನು ಹೇಳ್ತಾ ಅವಕಾಶ ಕೊಟ್ಟಂಥ ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಸಂಘಕ್ಕೆ ನೀವು ನೀಡಿದ ಸಹಕಾರ ಮತ್ತು ಬೆಂಬಲಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ. ನಾಯಕತ್ವ ಎಂದರೆ ಮುಂದಾಳತ್ವ ವಹಿಸುವುದು ಮಾತ್ರವಲ್ಲ, ಇತರರಿಗೆ ಸ್ಫೂರ್ತಿ ನೀಡಿ ಜೊತೆಗೆ ಕರೆದೊಯ್ಯುವುದು. ಹಿಂದಿನ 2 ವರ್ಷದ ಅವಧಿಯಲ್ಲಿ ನಮ್ಮ ಸಂಘದ ನೋಂದಣಿ ಪ್ರಕ್ರಿಯೆ, ನ್ಯಾಯಾಲಯದ ನೂತನ ಕಟ್ಟಡದ ನಿರ್ಮಾಣದ ಬಗ್ಗೆ ಪಟ್ಟಂತಹ ಶ್ರಮ, ವಿಭಿನ್ನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಇವೇ ಮೊದಲಾದ ಗಮನಾರ್ಹ ಕೆಲಸಗಳಿಂದ ಮೆಚ್ಚುಗೆಗೆ ಪಾತ್ರರಾದವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ವಸಂತ ಮರಕಡ ಮತ್ತು ಅವರ ತಂಡದ ಎಲ್ಲ ನಿಕಟಪೂರ್ವ ಪದಾಧಿಕಾರಿಗಳು. ಅವರ ಶ್ರಮ ಮತ್ತು ಪ್ರಯತ್ನವನ್ನು ಗುರುತಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ಪ್ರಸ್ತುತ ಸನ್ನಿವೇಶದಲ್ಲಿ ಸಮಂಜಸ ಅನಿಸುತ್ತಿದೆ. ನಿಕಟಪೂರ್ವ ಅಧ್ಯಕ್ಷರಾದಂತಹ ವಸಂತ ಮರಕಡ ಮತ್ತು ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಯಾದಂತಹ ನವೀನ್ BK ಅವರು ಈಗಿನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಂದ ತನ್ನ ತಂಡದ ಪರವಾಗಿ ಕೃತಜ್ಞತಾಪೂರ್ವಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಉದ್ಘಾಟಕರಾದಂತಹ ಶಶಿಕಿರಣ್ ಶೆಟ್ಟಿಯವರು ನಡೆಸಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ವಕೀಲರ ಸಂಘದ ಕಾರ್ಯಕ್ರಮಗಳಲ್ಲಿ ನವೀನತೆಗಳನ್ನು ತಂದಿರುವಂತಹ ನವೀನ ಮತ್ತು ವಸಂತ ಮರಕಡರವರ ಈ ಸುಂದರ ಜೋಡಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೆಗಾಡಿ ವಸಂತರೇ, ನವೀನ್ರೇ, ನೆಗಾಡಬೇಕಲ್ಲ.
ಯಾವುದೇ ರೀತಿಯ ದುಮ್ಮಾನಗಳು ಬೇಡ. ಹಗುರ ಆಗಿದೆ, ಜವಾಬ್ದಾರಿಗಳ ಹಸ್ತಾಂತರ ಆಗಿದೆ. ನಿಮ್ಮ ಅವಧಿಯಲ್ಲಿ ವಕೀಲರ ಸಂಘಕ್ಕೆ ನೀಡಿದಂತಹ ನಿಮ್ಮ ಅನನ್ಯವಾದಂತಹ ಕೊಡುಗೆಯನ್ನು ಸ್ಮರಿಸಿಕೊಂಡು ಈ ಸುಂದರವಾದಂತಹ ಗೌರವವನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ವಕೀಲ ಬಂಧುಗಳೆಲ್ಲರೂ ಕೂಡ ಒಂದು ಚಪ್ಪಾಳೆಯ ಮೂಲಕ ನಮ್ಮ ಸಂಘವನ್ನು ಸಮರ್ಥವಾಗಿ ಮುನ್ನಡೆಸಿದಂಥ ನಾಯಕರೀರ್ವರಿಗೆ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಮ್ಮ ವಕೀಲರ ಸಂಘ 50 ವರ್ಷಗಳನ್ನು ಹೆಚ್ಚು ಪೂರೈಸಿದಂತಹ ಸಂಘ. ನಮ್ಮ ಸಂಘದ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ನ ಒಬ್ಬರು ನಿವೃತ್ತ ನ್ಯಾಯಾಧೀಶರು ತಮ್ಮ ವ್ಯಾಲಿಡಿಕ್ಟರಿ ಭಾಷಣದಲ್ಲಿ ಉಲ್ಲೇಖಿಸಿದ್ದರು. 50 ವರ್ಷ ತುಂಬಿದ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ 50 ಮನೆಗಳಿಗೆ ಸೋಲಾರ್ ಸಂಪರ್ಕವನ್ನು ನೀಡಿದಂತಹ, ಉಚಿತವಾಗಿ ನೀಡಿದಂತಹ ವಕೀಲರ ಸಂಘ ಇಡೀ ಭಾರತ ದೇಶದಲ್ಲಿ ಇದ್ದರೆ ಅದು ಬೆಳ್ತಂಗಡಿ ಸಂಘ ಅಂತ ಹೇಳುವುದನ್ನು ನ್ಯಾಯಾಧೀಶರು ತಮ್ಮ ವ್ಯಾಲಿಡಿಕ್ಟರಿ ಸ್ಪೀಚ್ನಲ್ಲಿ ಉಲ್ಲೇಖಿಸಿದ್ರು ಅಂತ ಹೇಳುವುದನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ, ಈ ದಿನವೂ ಕೂಡ ನಾವು ಒಬ್ಬ ವಿದ್ಯಾರ್ಥಿಗೆ ಅತ್ಯಂತ ಬಡ ಕುಟುಂಬದಿಂದ ಬಂದಿರುವಂತಹ ಮೆಡಿಕಲ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ಒಬ್ಬ ಆಶಿಕ್ SM ಹೇಳುವಂತಹ ವಿದ್ಯಾರ್ಥಿಗೆ ನಾವು ಇವತ್ತು ಆರ್ಥಿಕ ಸಹಾಯಧನವನ್ನು ನೀಡಲಿಕ್ಕೆ ಇದ್ದೇವೆ. ಆಶಿಕ್ SM ಅಥವಾ ಅವರ ಹೆತ್ತವರು ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬಂದು ಇಂದಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶಶಿಕಿರಣ್ ಶೆಟ್ಟಿಯವರಿಂದ ನಮ್ಮ ಸಂಘದ ಪದಾಧಿಕಾರಿಗಳು ಈ ದಿನ ನೀಡುವಂತಹ ಪ್ರೋತ್ಸಾಹಧನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಶಿಕ್ SM ಇವರು SLCಯಲ್ಲಿ 97.92%, PUCಯಲ್ಲಿ 96.63% ಅಂಕಗಳನ್ನು ಪಡೆದುಕೊಂಡು ಚಿಕ್ಕಮಗಳೂರಿನ ಸರಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ನೆರವೇರಿಸ್ತಾ ಇದ್ದಾರೆ. ಅತ್ಯಂತ ಪ್ರತಿಭಾನ್ವಿತವಾದಂತಹ, ಆರ್ಥಿಕವಾಗಿ ಬಳಲ್ತಾ ಇರುವಂತಹ ಈ ವಿದ್ಯಾರ್ಥಿಗೆ ನಾವು ಒಂದು ಸಹಾಯಧನವನ್ನು ಈ ದಿನ ನೀಡ್ತಾ ಇದ್ದೇವೆ. ವಿದ್ಯಾರ್ಥಿಯ ಜೀವನ ಹಸನಾಗಲಿ ಹೇಳುವಂತಹ ಆಶಯವನ್ನು ಈ ದಿನ ವ್ಯಕ್ತಪಡಿಸ್ತಾ ನಮ್ಮ ಈ ಕಾರ್ಯಕ್ರಮದಿಂದ ಈ ದಿನ ನಮ್ಮ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶಶಿಕಿರಣ್ ಶೆಟ್ಟಿಯವರು ಅನಿವಾರ್ಯ ಕಾರಣಗಳಿಂದಾಗಿ, ಯಾಕೆಂತ ಹೇಳಿದರೆ ಈಗಾಗಲೇ ಅವರು ಹೇಳಿದರು ನನಗೆ ಈ ದಿನವೇ ಬೆಂಗಳೂರಿಗೆ ತೆರಳಬೇಕು ಅಂತ. ಈ ದೃಷ್ಟಿಯಿಂದ ಕಾರ್ಯಕ್ರಮದ ಸುಲಲಿತವಾಗಿ, ಯಾಕೆ ಹೇಳಿದರೆ ವೇಗದ ಮಿತಿ 60 ಕಿಲೋಮೀಟರ್ ಮಾತ್ರ. ಆದ್ದರಿಂದ ನಾವೆಲ್ಲರೂ ಕೂಡ ಕಾನೂನನ್ನು ಪಾಲಿಸಬೇಕಾದದ್ದು ಅತ್ಯಂತ ಆದ್ಯ ಕರ್ತವ್ಯ ಅಂತ ತಿಳಿತಾ 9:00ವರೆಗೆ ಅವರಿಗೆ ಏರ್ಪೋರ್ಟಿಗೆ ತಲುಪುವಂತಹ ಜವಾಬ್ದಾರಿ ಇರುವುದರಿಂದ ನಿಮ್ಮನ್ನು ನಾವು ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಎಲ್ಲ ಅಭ್ಯಾಗತರಿಗೂ ಕೂಡ ನಾವು ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಶ್ರೀಯುತ ಶಶಿಕಿರಣ್ ಶೆಟ್ಟಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಪ್ರೀತಿ ಅಭಿಮಾನವನ್ನು ತೋರ್ಪಡಿಸ್ತಾ ಇದ್ದೇವೆ. ರಕ್ಷಿತ್ ಶಿವರಾಮ್ ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದುದಕ್ಕಾಗಿ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಿಂದ ತಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಕುಳಿತು ಸಹಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. Today, we are immensely honored to have the Honorable Principal Senior Civil Judge and JMFC Beltangadi, Shri Manu BK, with us today as our esteemed guest. His remarkable career is marked by an unwavering commitment to justice and rule of law. Through his uncompromising straightforwardness on the bench, expert approach to recording of evidence, and expeditious delivery of his judgment, he has left an indelible mark on our jurisprudence and made significant scholarly contribution to the field of law. May I now request Shri Manu BK sir to address the gathering.
ಎಲ್ಲರಿಗೂ ಆಸೀನರಿರುವ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಅಲೋಶಿಯಸ್ ಎಸ್ ಲೋಬೋರವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮೆಲ್ವಿನ್ ಪ್ರಕಾಶ್ ನರೋನರವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ, ಮೊದಲಿಗೆ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರಿಗೂ ಸಹ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಏಕೆಂದರೆ ಒಂದು ಬಾರ್ ಅಸೋಸಿಯೇಷನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿ ಆಗಬೇಕು ಅಂದರೆ ಆ ಬಾರ್ ಅಸೋಸಿಯೇಷನ್ನಲ್ಲಿರ್ತಕ್ಕಂತಹ ವಕೀಲರು ಅದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಾವು ಹಲವಾರು ಬಾರ್ ಅಸೋಸಿಯೇಷನ್ಗಳಲ್ಲಿ ಮತ್ತು ವಿವಿಧ ಜಾಗಗಳಲ್ಲಿ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಪ್ರತಿಯೊಂದು ಬಾರ್ ಅಸೋಸಿಯೇಷನ್ನಲ್ಲೂ ಸಹ ಉತ್ತಮವಾದ ವಕೀಲರನ್ನು ನಾವು ಕಾಣ್ತೀವಿ. ಅದೇ ರೀತಿ ನಮ್ಮ ಬಾರ್ ಅಸೋಸಿಯೇಷನ್ನಲ್ಲೂ ತುಂಬ ಉತ್ತಮವಾದಂತಹ ತುಂಬ ಬುದ್ಧಿವಂತ ವಕೀಲರುಗಳು ನಮ್ಮಲ್ಲಿದ್ದಾರೆ. ಹಾಗಾಗಿ ನ್ಯಾಯದಾನದ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ. ಯಾಕೆಂದರೆ ಬಾರ್ ಅಸೋಸಿಯೇಷನ್ ಕಡೆಯಿಂದ ಜುಡಿಷಿಯಲ್ ಸೈಡ್ಗೆ ತುಂಬ ಒಳ್ಳೆಯ ಕೋಆಪರೇಷನ್, ಅಂದರೆ ಯಾವುದೇ ವಿಚಾರಗಳಿದ್ರೂ ಸರಿಯಾದ ರೀತಿಯಲ್ಲಿ ಮನಮುಟ್ಟುವಂತೆ ಅವರು ವಾದ ಮಾಡೋದರಿಂದ ಮತ್ತು ಪಾಠ್ಯ ಸವಾಲು ಮಾಡೋದರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಉತ್ತಮವಾದ ನ್ಯಾಯಾಲಯದಲ್ಲಿ ಉತ್ತಮ ಜಡ್ಜ್ಮೆಂಟ್ ಬರಬೇಕು ಅಂದರೆ ವಕೀಲರ ಪಾತ್ರ ಬಹಳ ಮುಖ್ಯ. ಹಾಗಾಗಿ ನೀವೆಲ್ಲರೂ ಸಹ ಉತ್ತಮ ಪಾತ್ರವನ್ನು ವಹಿಸ್ತಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಹೊಸದಾಗಿ ರಚನೆಯಾದಂಥ ಈ ಕಾರ್ಯಕಾರಿ ಸಮಿತಿಯಲ್ಲಿ ನಾನು ಕೆಲವು ಮನವಿಗಳನ್ನ ಮಾಡ್ಕೊಳ್ತೀನಿ. ಏನಂದರೆ, ನಮ್ಮ ಬಾರ್ ಅಸೋಸಿಯೇಷನಲ್ಲಿ ಅತ್ಯಂತ ಹೆಚ್ಚು ಜನ ಜೂನಿಯರ್ಸ್ ಇರೋದನ್ನು ನಾವು ಕಾಣ್ಬೋದು. ಈ ಒಂದು ಪ್ರೊಫೆಷನ್ ನೋಬೆಲ್ ಪ್ರೊಫೆಷನ್. ಯಾರೂ ಸಹ ಹಣಕ್ಕಾಗಿ ಕೆಲಸ ಮಾಡೋದಿಲ್ಲ, ಆದರೆ ಎಲ್ಲ ಜೂನಿಯರ್ಸ್ಗೂ ಸಹ ಒಂದು ಜವಾಬ್ದಾರಿ ಇರ್ತದೆ. ಹಾಗಾಗಿ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಸೀನಿಯರ್ಸ್ ಮಾಡಿ ಅವರ ಪ್ರೊಫೆಷನ್ ಉತ್ತಮವಾಗೋಕ್ಕೆ ನಿಮ್ಮ ಸಹಾಯ ಬೇಕು ಅಂತ ನಾನು ನನ್ನ ಕಿರಿಯ ವಕೀಲರ ಪರವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿ ನಮ್ಮಲ್ಲಿ ತುಂಬ ಬುದ್ಧಿವಂತ ಕಿರಿಯ ವಕೀಲರುಗಳನ್ನ ನಾವು ಕಾಣ್ಬೋದು. ಬಾರ್ ಅಸೋಸಿಯೇಷನ್ಗೆ ಬಂದಂಥ ಒಂದು ವಾರದಲ್ಲೇ ಉತ್ತಮ ರೀತಿ ವಾದ ಮಂಡನೆ ಮಾಡಿದಂಥ ಹಲವಾರು ಕಿರಿಯ ವಕೀಲರುಗಳನ್ನ ನಾವು ಕಂಡಿದ್ದೀವಿ. ಆದರೆ ಪ್ರತಿಯೊಬ್ಬರಿಗೂ ಸಹ ಲಾ ಬಗ್ಗೆ ನಾಲೆಡ್ಜ್ ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು. ಹಾಗಾಗಿ ಅವರುಗಳಿಗೆ ಬೇಕಾದಂತಹ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳು, ಅಂದರೆ ಅವ್ರಿಗೆ ಬೇಕಾದಂಥ ಲೆಕ್ಚರ್ಗಳನ್ನ ಏರ್ಪಡಿಸಿ, ಅಟ್ಲೀಸ್ಟ್ ತಿಂಗಳಿಗೊಂದು ಕ್ಲಾಸಸನ್ನು ಏರ್ಪಡಿಸಿ ಕಾನೂನಿನ ಬಗ್ಗೆ ಜ್ಞಾನ ಹೆಚ್ಚಾಗುವಂತೆ ಮಾಡಬೇಕು. ಈ ಮೂಲಕ ಇದೊಂದು ಪ್ರಯತ್ನವನ್ನು ನೀವು ಮಾಡಿ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಅದಲ್ಲದೆ ಈಗಾಗಲೇ ನಾನು ಹೇಳಿದಂತೆ ತಮ್ಮೆಲ್ಲರ ಸಹಕಾರ ತುಂಬ ಚೆನ್ನಾಗಿದೆ, ಇದೇ ರೀತಿ ಮುಂದುವರಿಲಿ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಇದರ ಜೊತೆಗೆ ನಮ್ಮ ತಾಲೂಕು TLSC ಕಾರ್ಯಕ್ರಮಗಳಿಗೂ ಸಹ ತಮ್ಮೆಲ್ಲರ ಸಹಕಾರ ಬೇಕು. ಎಲ್ಲ ಕಾರ್ಯಕ್ರಮಗಳಲ್ಲೂ ವಕೀಲರುಗಳು ಸಕ್ರಿಯವಾಗಿ ಭಾಗವಹಿಸಿದರೆ ಸಾಮಾನ್ಯ ಜನರಿಗೂ ಸಹ ಕಾನೂನಿನ ಅರಿವನ್ನು ನಾವು ಮೂಡಿಸ್ಬೋದು. ಈ ಮೂಲಕ ನಮ್ಮ TLSC ಎಲ್ಲ ಪ್ರೋಗ್ರಾಮ್ಗಳಿಗೆ ತಮ್ಮ ಸಹಕಾರ ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿ ತಮ್ಮ ಸೇವಾವಧಿಯಲ್ಲಿ ನಮ್ಮ ಹೊಸ ನ್ಯಾಯಾಲಯದ ಕಟ್ಟಡ ಸಂಪೂರ್ಣಗೊಂಡು ಇನಾಗ್ರೇಷನ್ ಆಗಲಿ ಅಂತ ನಾನು ತಮ್ಮಲ್ಲಿ ಆಶಿಸ್ತೀನಿ. ನಿಮ್ಮೆಲ್ಲರಿಗೆ ನ್ಯಾಯಾಂಗ ಇಲಾಖೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಆಲ್ ದಿ ಬೆಸ್ಟ್ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ತೆ. ಆತ್ಮೀಯ ಬಂಧುಗಳೇ, ತಮ್ಮ ಕರ್ತವ್ಯದ ಅವಧಿಯಲ್ಲಿ ಕನಿಷ್ಠ ರಜೆಗಳನ್ನು ಪಡಿತಾ ಜನರಿಗೆ ನ್ಯಾಯದ ವ್ಯವಸ್ಥೆಯನ್ನು ಕೊಡಲೇಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ವಕೀಲರುಗಳಿಗೂ ಕೂಡ ಕೇವಲ ಒಂದೇ ವಾರದ ವಾಯ್ದೆಯನ್ನು ಕೊಡ್ತಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚುರುಕುತನವನ್ನು ಹುಟ್ಟಿಸುವಲ್ಲಿ ಕಾರ್ಯತತ್ಪರತೆಯನ್ನು ಮೆರೀತಾ ಇರುವಂತಹ ಕಿರಿಯ ವಕೀಲರಿಗೆ ಅಧ್ಯಾಪಕನಂತೆ ಎಲ್ಲ ವಿಷಯಗಳನ್ನು ಹೇಳಿಕೊಡುವಂತಹ ನಮ್ಮ ಪ್ರೀತಿಯ ನ್ಯಾಯಾಧೀಶರಾದಂತಹ ಮನು BK ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಅವಧಿಯಲ್ಲಿ ನಮ್ಮ ಯುವ ವಕೀಲರು ಒಳ್ಳೆಯ ನ್ಯಾಯವಾದಿಗಳಾಗಿ ನಿಮ್ಮಂತೆ ನ್ಯಾಯಾಧೀಶರುಗಳು ಆಗಿಯಾಗಿ ಮೂಡಿಬರಲಿ ಹೇಳುವಂಥ ಆಶಯ ನಮ್ಮದು ಸರ್. It is our profound privilege to have the presence of Honorable Additional Civil Judge and JMFC Beltangadi, Shri Vijayendra TH, recognized for his remarkable patience and meticulous, composed approach to handling cases. A respected member of the Karnataka judiciary, he is known for his dedication to upholding the principles of justice and ensuring the efficient dispensation of legal matters in the Beltangadi court. Sir, may I request you to address the gathering? ಅಧಿಕಾರ ಪದಗ್ರಹಣ ಮಾಡಿದ ಹೊಸ ಕಾರ್ಯಕಾರಿ ಸಮಿತಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯನಿಮಿತ್ತ ತೆರಳಿದಂಥ ಶ್ರೀಯುತ ಶಶಿಕಿರಣ್ ಶೆಟ್ಟಿ ಇರುವರೆ
ಹಾಗೂ ಈ ಒಂದು ನೂತನ ಅಧ್ಯಕ್ಷರಾಗಿ ಈ ವಕೀಲ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಅಲೋಸಿಯಸ್ ಎಸ್ ಲೋಬೋ ರವರೇ ಹಾಗೂ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಮೆಲ್ವಿನ್ ಪ್ರಕಾಶ್ ನೊರೊನ್ನರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಮನು ಬಿ ಕೆ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮುಖ್ಯ ಅತಿಥಿಗಳಾಗಿ ಈಗ ತೆರಳಿರ್ತಕ್ಕಂಥ ತೆರಳಿತಕ್ಕಂಥ ರಕ್ಷಿತ್ ಶಿವರಾಮ್ರವರೇ ಹಾಗೂ ಎಲ್ಲ ಹಿರಿಯ ಪದಾಧಿಕಾರಿಗಳೇ ಹಾಗೂ ಹಿರಿಯ ಕಿರಿಯ ವಕೀಲರೇ ಹಾಗೂ ಧರ್ಮಗುರುಗಳೇ ಹಾಗೂ ಎಲ್ಲ ನೆಚ್ಚಿನ ಬಂಧುಗಳೇ, ಬೆಳ್ತಂಗಡಿ ವಕೀಲರ ಸಂಘ ನಾವು ಕೇಳಿದ ಹಾಗೆ, ನಾವು ಈಗ ನೋಡ್ತಾ ಇರುವ ಹಾಗೆ ಇಡೀ ರಾಜ್ಯದಲ್ಲಿಯೇ ಬಹುಶಃ ಇಡೀ ದೇಶದಲ್ಲಿಯೇ ಅಂದರೆ ಅತಿಶಯೋಕ್ತಿ ಆಗಲಾರದು ಅಂತಹ ಒಂದು ಅತ್ಯುತ್ತಮವಾದಂತಹ ಮೇಧಾವಿಗಳನ್ನು, ವಾಗ್ಮಿಗಳನ್ನು ಹಾಗೂ ಸಹೃದಯರನ್ನು ಹೊಂದಿರತಕ್ಕಂಥ ವಕೀಲರ ಸಂಘವಾಗಿದೆ. ನಾವು ಈಗ ಕಳೆದ 3 ವರ್ಷಗಳಲ್ಲಿ ನೋಡಿದಾಗೆ ಎಲ್ಲ ಸರ್ವಧರ್ಮಗಳ ಹಬ್ಬಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ರೀತಿಯಾಗಿ ಹಲವಾರು ಪ್ರಗತಿಪರ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಹಾಗೆಯೇ ಬೆಳ್ತಂಗಡಿ ಒಂದು ವಕೀಲರ ಸಂಘ ಸಂವಿಧಾನದ ಆಶಯಗಳ ಅಡಿ ಸಮಾನತೆ, ಸಹೋದರತ್ವ ಹಾಗೂ ಜಾತ್ಯತೀತ ತತ್ವಗಳ ನಡುವೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಅಂತಹ ಒಂದು ಅತ್ಯುತ್ತಮವಾದ ವಕೀಲರ ಸಂಘ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ವಕೀಲರ ಸಂಘ. ಈಗ ಈ ಒಂದು ವಕೀಲರ ಸಂಘದ ನೂತನ ಪದಾಧಿಕಾರಿಗಳಾಗಿ ಈಗ ಅಧಿಕಾರವನ್ನು ಸ್ವೀಕರಿಸಿರುವ ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ಈಗ ನಿಕಟಪೂರ್ವ ಅಧ್ಯಕ್ಷರಾದಂತಹ ವಸಂತ ಮರಕಡರವರು ಇರ್ಬೋದು, ಹಾಗೆಯೇ ಅದಕ್ಕಿಂತ ಹಿಂದೆ ಇದ್ದಂತಹ ಶ್ರೀಯುತ ಪ್ರಸಾದ್ ಸರ್ ಅವರು ಇರ್ಬೋದು. ಹೀಗೆ ಈ ಹಲವಾರು ಅಧ್ಯಕ್ಷರುಗಳು ಅತ್ಯುತ್ತಮವಾದ ಕೆಲಸಗಳನ್ನು ಪ್ರಗತಿಪರವಾಗಿ ವಕೀಲರ ಮತ್ತು ಜನರಿಗೆ, ಸಾಮಾನ್ಯ ಜನರಿಗೆ ನ್ಯಾಯವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಅತ್ಯುತ್ತಮವಾಗಿ ನಡೆಸ್ತಾ ಬಂದಿದ್ದಾರೆ. ಹಾಗೆಯೇ ಈ ಮುಂದೆನೂ ಸಹ ಈ ವಕೀಲರ ಸಂಘವನ್ನು ಈ ಒಂದು ಹೊಸ ಕಮಿಟಿ ಏನಿದೆ ಅದು ಮುಂದೆ ತೆಗೆದುಕೊಂಡು ಹೋಗ್ತದೆ ಅಂತ ಹೇಳ್ತಾ, ಈ ಒಂದು ಹೊಸ ನೂತನ ಟೀಮ್ಗೆ, ಈ ಒಂದು ಸಂಘಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ನಾನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಆತ್ಮೀಯರೇ, ನ್ಯಾಯಾಲಯದ ಪ್ರಕರಣಗಳಲ್ಲಿ ವಕೀಲರುಗಳ ಬಗ್ಗೆ ವಾಗ್ದ ವಿವಾದಗಳ ಆಗುವಂತಹ ಸಂದರ್ಭದಲ್ಲಿ ಎಷ್ಟೇ ಬಿಗುವಿನ ವಾತಾವರಣ ರೂಪುಗೊಂಡರೂ ಕೂಡ ಯಾವುದೇ ರೀತಿಯಲ್ಲಿ ಸ್ಥಿತಪ್ರಜ್ಞರಾಗಿ, ಯಾವುದೇ ರೀತಿಯಲ್ಲಿ ತೊಂದರೆಗಳಾಗದಂತೆ ಅತ್ಯಂತ ಸುಂದರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಾ ಬಹಳ ಸಂಯಮಶೀಲರಾಗಿರುವಂತಹ ಶ್ರೀಯುತ ವಿಜೇಂದ್ರರವರಿಗೆ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಸರ್, ನಿಮ್ಮ ಕಾನೂನಿನ ಸೇವೆ ಇದೇ ರೀತಿ ಮುಂದುವರಿಲಿ ಹೇಳುವಂತಹ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ವರ್ಷ ನಮ್ಮ ವಕೀಲರ ಸಂಘದ ಸದಸ್ಯರಾದಂತಹ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ವಕೀಲರಾದಂತಹ ಬಿ ಕೆ ಧನಂಜಯ ರಾವ್ ಅವರ ಸುಪುತ್ರ ಬಿ ಕೆ ಮಿಹಿರ್ ರಾವ್. ಈ ತಿಂಗಳಲ್ಲಿ ಅವರ ದಾಂಪತ್ಯ ಜೀವನಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವರ ಧರ್ಮಪತ್ನಿ ಅನುಪಮ ನಮ್ಮ ವಕೀಲರ ಸಂಘದ ಹಿರಿಯ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಕೆ ಪ್ರತಾಪ್ ಸಿಂಗ್ ನಾಯಕ್ ಅವರ ಸುಪುತ್ರಿ. ಈಗ ಮಿಹಿರ್ ಅವರು ವೇದಿಕೆಗೆ ಆಗಮಿಸಿ ನಮ್ಮ ಸಂಘದ ಪರವಾಗಿ ಸಂಘದ ಅಧ್ಯಕ್ಷರಿಂದ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನಿವಾರ್ಯ ಕಾರಣಗಳಿಂದ ಎನ್ಸಿಲಾ ವಕೀಲರು ಈ ಸಭೆಯಲ್ಲಿ ಹಾಜರಿರುವುದಿಲ್ಲ. ಅವರಿಗೂ ಕೂಡ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಬಿ ಕೆ ಮಿಹಿರ್ ರಾವ್ ಯುವ ವಕೀಲರಾಗಿ ಕಾನೂನು ಪುಸ್ತಕಗಳ ನಡುವೆ ಬದುಕನ್ನು ಕಟ್ಟಿಕೊಳ್ಳುವವರು ನೀವು. ಆದರೆ ಇಂದಿನಿಂದ ಹೃದಯದ ಪುಸ್ತಕದಲ್ಲೇ ಹೊಸ ಅಧ್ಯಾಯ ಪ್ರಾರಂಭಿಸಿ, ಪ್ರೀತಿಯೇ ನಿಮ್ಮ ಶಾಶ್ವತ ಕಾನೂನಿನ ನಿಯಮ, ಸಂತೋಷವೇ ನಿಮ್ಮ ಅಂತಿಮ ತೀರ್ಪಾಗಲಿ. ಕಾನೂನು ವೃತ್ತಿಯಲ್ಲಿ ಜಯ ಪರಾಜಯ ಇದ್ದರೂ ದಾಂಪತ್ಯದಲ್ಲಿ ಸದಾ ಜಂಟಿ ಗೆಲುವು ಸಾಧಿಸುವಂತಾಗಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದೇನೆ.
ಹಲವಾರು ಸಂಘ ಸಂಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ಅಪಾರ ಅನುಭವವನ್ನು ಹೊಂದಿರುವಂತಹ ಮತ್ತು 2ನೇ ಬಾರಿಗೆ ಬಹುಮತದಿಂದ ನಮ್ಮ ಸಂಘದ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಅಲೋಷಿಯಸ್ ಎಸ್ ಲೋಬೋ ಅವರು ಅಧ್ಯಕ್ಷರಾದ ಕ್ಷಣದಿಂದ ಕಾರ್ಯಪ್ರವರ್ತರಾಗಿ ಸಂಘದ ಹಿತದೃಷ್ಟಿಯಿಂದ ತೆಗೆದುಕೊಂಡಂತಹ ತ್ವರಿತ ಕ್ರಮಗಳು ಮತ್ತು ನಿರ್ಧಾರಗಳು ಇವರ ದಕ್ಷತೆ ಮತ್ತು ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಮುಂದಿನ 2 ವರ್ಷದ ಕಾರ್ಯಾವಧಿಯಲ್ಲಿ ವಕೀಲರ ಹಕ್ಕುಗಳ ರಕ್ಷಣೆ, ಪ್ರಸ್ತಾವಿತ ನೂತನ ನ್ಯಾಯಾಂಗ ಕಟ್ಟಡದ ನಿರ್ಮಾಣ, ನಮ್ಮ ಜಿಲ್ಲೆಯಲ್ಲಿ ಉಚ್ಚ ನ್ಯಾಯಾಲಯ ಪೀಠದ ಸ್ಥಾಪನೆ ಇವೇ ಮೊದಲಾದ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಜವಾಬ್ದಾರಿ ಹೊಂದಿರುವಂತಹ ಅಧ್ಯಕ್ಷರು ಸಂಘದ ಭವಿಷ್ಯದ ರೂಪುರೇಷೆಗಳ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ವಕೀಲರ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಪದಗ್ರಹಣ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿ ಈಗಾಗಲೇ ನಮ್ಮನ್ನು ನಿರ್ಗಮಿಸಿ ಹೋದಂಥ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದ ಗೌರವಾನ್ವಿತ ಶ್ರೀ ಶಶಿಕಿರಣ್ ಶೆಟ್ಟಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಿತ್ರ ಹಾಗೂ ಮಾರ್ಗದರ್ಶಿಯಾದ ಶ್ರೀ MP ನೊರೋನರವರೇ, ನಮ್ಮ ಗೌರವಾನ್ವಿತ ಪ್ರಿನ್ಸಿಪಾಲ್ ಸೀನಿಯರ್ ಸಿವಿಲ್ ಜಡ್ಜ್ ಮತ್ತು JMFC ನ್ಯಾಯಾಧೀಶರಾದ ಶ್ರೀ ಮನು BK ಅವರೇ, ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು JMFC ನ್ಯಾಯಾಧೀಶರಾದ ವಿಜೇಂದ್ರ TH ರವರೇ, ಹಾಗೂ ಹೈಕೋರ್ಟ್ ವಕೀಲರಾದ ಹಾಗೂ ಬೆಸ್ಟ್ ಫೌಂಡೇಶನ್ನ ಬೆಳ್ತಂಗಡಿ ಇದರ ಅಧ್ಯಕ್ಷರಾದ ಶ್ರೀ ರಕ್ಷಿತ್ ಶಿವರಾಮ್ ಈಗಾಗಲೇ ನಿರ್ಗಮಿಸಿದ್ದಾರೆ. ಹಾಗೂ ನನ್ನೊಂದಿಗೆ ಸೇವೆ ನೀಡುವ ಪ್ರಧಾನ ಕಾರ್ಯದರ್ಶಿಯಾದ ಪ್ರಶಾಂತ್ ಎಂ, ಉಪಾಧ್ಯಕ್ಷರಾಗಿ ಸೇವೆ ನೀಡುವ ಶ್ರೀನಿವಾಸ ಗೌಡ, ಜೊತೆ ಕಾರ್ಯದರ್ಶಿಯಾದ ಹರ್ಷಿತ್ H, ಕೋಶಾಧಿಕಾರಿಯಾದ ಮಮತಾಜ್ ಬೇಗಂ, ಹಾಗೂ ನನ್ನ ಬೆನ್ನೆಲುಬಾಗಿ ನಿಂತ ಹಿಂದಿನ ಅಧ್ಯಕ್ಷರಾದ ವಸಂತ ಮರಕಡ, ಹಾಗೂ ಕಾರ್ಯದರ್ಶಿಯಾಗಿ ಸೇವೆ ನೀಡಿದ ನವೀನ್ BK, ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಹಾಗೂ ಆಮಂತ್ರಣವನ್ನು ಒಗ್ಗಟ್ಟು ಬಂದಂಥ ಸಂಘ ಸಂಸ್ಥೆಗಳ ಅಧ್ಯಕ್ಷ ಪದಾಧಿಕಾರಿಗಳೇ, ಸರ್ಕಾರಿ ಅಧಿಕಾರಿ ವರ್ಗದವರೇ, ನ್ಯಾಯಾಲಯದ ಸಿಬ್ಬಂದಿಯವರೇ, ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳೇ, ಜಿಲ್ಲಾ ಅಧ್ಯಕ್ಷರಾದ ರಿಚರ್ಡ್ ಡಿಕೋಸ್ಟರ್ ಅವರೇ, ಮಾಧ್ಯಮ ಮಿತ್ರರೇ, ದೃಶ್ಯ ಮಾಧ್ಯಮ ಮಿತ್ರರೇ, ಹಾಗೂ ನೆರೆದ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿನ ವಿಶೇಷತೆ ಏನೆಂದರೆ, ನಮ್ಮ ಗೌರವಾನ್ವಿತ ಶಶಿಕಿರಣ್ ಶೆಟ್ಟಿಯವರು ಹೇಳಿದ ಹಾಗೆ ವೇದಿಕೆಯಲ್ಲಿ ಇರುವವರು ಎಲ್ಲರೂ ಕೂಡ ವಕೀಲರು. ಹಾಗೆ ವಕೀಲರ ವೃತ್ತಿ ಆರಂಭಿಸಿ ತದನಂತರ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನ್ಯಾಯಾಧೀಶರಾಗಿ ಹಾಗೂ ಉನ್ನತ ಸ್ಥಾನದಲ್ಲಿರುವವರೇ ನಮ್ಮ ಅತಿಥಿ ಮಹೋದಯರು. ನಾನು ಇಂದು ನಮ್ಮ ವಕೀಲರ ಸಂಘದ ಅಧ್ಯಕ್ಷನಾಗಿ 2ನೇ ಬಾರಿ ಚುನಾಯಿಸಲ್ಪಟ್ಟು 2019-21ನೇ ಸಾಲಿನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕಡ್ಲೂರು ಸತ್ಯನಾರಾಯಣ ಭಟ್ ಇವರು ಆಗಮಿಸಿ ಉದ್ಘಾಟನೆಗೊಂಡಿದ್ದರು. ಆದರೆ ಈ ಬಾರಿ ನಮ್ಮ ಭಾಗ್ಯ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಗೌರವಾನ್ವಿತ ಶಶಿಕಿರಣ್ ಶೆಟ್ಟಿಯವರು ಇವತ್ತು ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮಗಳು ಹಾಗೂ ಹೈಕೋರ್ಟ್ ಕಲಾಪಗಳು ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತಗೊಳಿಸಿ ಆಗಮಿಸಿ ಪದಗ್ರಹಣ ಸಮಾರಂಭವನ್ನು ಮಾಡಿ ಅವರ ಶೆಡ್ಯೂಲ್ ಕಾರ್ಯಕ್ರಮದಂತೆ ಹಾಗೂ ಪ್ರೋಟೋಕಾಲ್ನಂತೆ ಈಗಾಗಲೇ ನಿರ್ಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪದಗ್ರಹಣ ನಡೆಸಿಕೊಟ್ಟ ನನ್ನ ಆತ್ಮೀಯ ಮಿತ್ರರಾದ ಹಾಗೂ ಮಾರ್ಗದರ್ಶಕರಾದ MP ನೊರೋನರವರಿಗೆ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವಕೀಲ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸಮಾಜದ ನ್ಯಾಯ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಸಂವಿಧಾನದ ಮೌಲ್ಯಗಳನ್ನು ರಕ್ಷಿಸುವುದು, ನ್ಯಾಯದ ಪರವಾಗಿ ನಿಲ್ಲುವುದು ಹಾಗೂ ಸತ್ಯ ಮತ್ತು ನೀತಿಗೆ ಬದ್ಧರಾಗಿರುವುದು ನಮ್ಮೆಲ್ಲ ಕರ್ತವ್ಯವಾಗಿದೆ. ಬಾರ್ ಆ್ಯಂಡ್ ಬೆಂಚ್ ನಡುವಿನ ಸಮನ್ವಯವೇ ನ್ಯಾಯದ ಶಕ್ತಿಯಾಗಿರಿದೆ. ಈ ನಿಟ್ಟಿನಲ್ಲಿ ನಮ್ಮ ನ್ಯಾಯಾಧೀಶರು ಅತ್ಯುತ್ತಮ ರೀತಿಯಲ್ಲಿ ವಕೀಲ ಸಂಘದೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡು ವಿವಿಧ ಕಾರ್ಯಕ್ರಮಗಳನ್ನು, ಕಾನೂನು ಮಾಹಿತಿ ಶಿಬಿರಗಳನ್ನು ಮಾಡಿ ಹಳ್ಳಿಗಳಲ್ಲಿ ಕಾನೂನಿನ ಅರಿವನ್ನು ನೀಡಿ ನ್ಯಾಯಾಲಯದಲ್ಲಿ ಉತ್ತಮ ನ್ಯಾಯವನ್ನು ಮಾಡುತ್ತಿದ್ದಾರೆ ಎಂದು ಹೇಳಲು ನಾನು ಸಂತೋಷಪಡುತ್ತಿದ್ದೇನೆ ಹಾಗೂ ಅವರಿಗೆ ಇಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ವಕೀಲರ ಸಂಘದ ನ್ಯಾಯಕತ್ವವು ಅಧಿಕಾರಕ್ಕಿಂತಲೂ ಸೇವೆಯ ಸಂಕೇತವಾಗಿದೆ. ವಕೀಲರ ಹಿತಾಸಕ್ತಿಯನ್ನು ರಕ್ಷಿಸುವುದು, ಯುವ ವಕೀಲರಿಗೆ ಮಾರ್ಗದರ್ಶನ ನೀಡುವುದು
ಹಾಗೂ ನ್ಯಾಯಾಲಯದ ಗೌರವವನ್ನು ಕಾಯ್ದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಇಂದು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಮಹತ್ವದ ಕ್ಷಣದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಗೌರವಾನ್ವಿತ ಜವಾಬ್ದಾರಿಯನ್ನು ನೀಡಿದ ನನ್ನ ಎಲ್ಲ ವಕೀಲ ಬಂಧುಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರತ್ಯೇಕವಾಗಿ ಈ ಹಿಂದಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ನನ್ನ ಆತ್ಮೀಯ ವಸಂತ ಮರಕಡ ಹಿಂದಿನ ಸಾಲಿನಲ್ಲಿ ನನ್ನ ಅಧ್ಯಕ್ಷ ಪದವಿಯೊಂದಿಗಿದ್ದಿರುವಾಗ ಅವರು ನನಗೆ ಉಪಾಧ್ಯಕ್ಷರಾಗಿದ್ದರು. ಆ ಒಂದು ನಂಟು ಈಗ ಕೂಡ ಮುಂದುವರಿಕೊಂಡು ಹೋಗಿದೆ. ಅವರು ಅಧ್ಯಕ್ಷರಾಗಿದ್ದಾಗ ನಾನು ಹಿರಿಯ ಸಮಿತಿ ಸದಸ್ಯನಾಗಿ ಅವರೊಂದಿಗೆ ಅವರ 2 ವರ್ಷ ಅವಧಿಯಲ್ಲಿ ಕೂಡ ಒಳ್ಳೆಯ ಒಡನಾಟದಿಂದ ಇದ್ದು ಕೂಡ ಈ ಒಂದು 23 ಕೋಟಿ ಪ್ರಾಜೆಕ್ಟಿನಲ್ಲಿ 9 ಕೋಟಿ ರೂಪಾಯಿಯ ಅನುದಾನವನ್ನು ಅವರೊಂದಿಗೆ ನಿಂತು ಅವರ ಅವಧಿಯಲ್ಲಿ ತಂದಿದ್ದೇನೆ ಅಂತ ಹೇಳಿದರೆ ಆ ಹೆಮ್ಮೆ ಅವರಿಗೆ ಸಲ್ಲುತ್ತದೆ. ಆದ್ದರಿಂದ ಅವರು ತಂದಂಥ ಹೆಮ್ಮೆಯನ್ನು ಮುಂದೆ ಸಾಗಿಕೊಂಡು ಕಟ್ಟಡ ಕಟ್ಟುವಂಥ ನ್ಯಾಯಾಲಯದ ಜವಾಬ್ದಾರಿ ಹಾಗೂ ಉದ್ಘಾಟನೆಗೊಳಿಸುವಂಥ ಜವಾಬ್ದಾರಿ ನನ್ನೊಂದಿಗೆ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೊಂದು ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಮ್ಮ ಶಾಸಕರು ಇವತ್ತು ಅಧಿವೇಶನ ಕಲಾಪದವಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆಗಮಿಸಲಿಕ್ಕೆ ಆಗಲಿಲ್ಲ. ಹಾಗೂ ನಮ್ಮ MLC ಅವರಿಗೆ ಕೂಡ ಅವರಿಗೆ ಕಲಾಪ ಇರುವುದರಿಂದ ವಿಪ್ ಜಾರಿಯಾಗಿದ್ದರಿಂದ ಅವರಿಗೆ ಅಲ್ಲಿಂದ ಬೆಳಗಾವಿಯಿಂದ ಬರಲಿಕ್ಕೆ ಅಸಾಧ್ಯವಾಗಿರುತ್ತದೆ. ಆದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ಮರಿಸುತ್ತಾ ಅವರು ನಮ್ಮ ಈ ವಕೀಲರ ಭವನ ಕೇವಲ ಕಟ್ಟಡವಾಗಿ ಮಾತ್ರ ನಮಗೆ ಸಿಕ್ಕಿರ್ತದೆ. ಆದರೆ ಅಲ್ಲಿ ಪೀಠೋಪಕರಣಗಳನ್ನು ಸಂಪೂರ್ಣ ಇವತ್ತು ನಾವು ಏನು ಅಲ್ಲಿ ಕೂತ್ಕೊಂಡಿದ್ದೇವೆ ಎಲ್ಲ ಸಂಪೂರ್ಣ ಪೀಠೋಪಕರಣಗಳನ್ನು ನಮ್ಮ ಶಾಸಕರು ಒದಗಿಸಿಕೊಂಡು ಕೊಟ್ಟಿದ್ರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕೂಡ ಈ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ಸುಮಾರು 10 ಲಕ್ಷ ಅನುದಾನವನ್ನು ನೀಡಿ ನಮ್ಮ ಮೇಲ್ಛಾವಣಿಯಲ್ಲಿ ಅಲ್ಲಿ ಲೈಬ್ರರಿ ಹಾಗೂ ಇತರ ಸವಲತ್ತುಗಳನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಹಾಗೂ ಅದರ ಕೆಲಸವೂ ಈಗಾಗಲೇ ಪ್ರಾರಂಭಗೊಂಡಿದೆ. ನಮ್ಮ ಹಿಂದಿನ ಅಧ್ಯಕ್ಷರು ವಸಂತ ಮರಕಡರವರು ಈ ಅನುದಾನ ಬರುವಲ್ಲಿ ಶ್ರಮಿಸಿದ್ರು ಹಾಗೂ ಈಗ ಈ ಕೆಲಸವನ್ನು ಮಾಡಿ ಅದರ ಉದ್ಘಾಟನಾ ಕಾರ್ಯಕ್ರಮವು ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಮ್ಮ ಮುಂದಿನ ನಡೆಗಳು ನಮ್ಮ ನ್ಯಾಯಾಲಯದ ಕಟ್ಟಡಕ್ಕೆ ಸುಮಾರು 60 ವರ್ಷ ತುಂಬಿದ್ದು ಈಗಾಗಲೇ ಶಿಥಿಲಾವಸ್ಥೆಯಲ್ಲಿದ್ದು ಕೊಡೆ ಹಿಡಿದು ನ್ಯಾಯಾಲಯದ ಕಲಾಪವನ್ನು ನಡೆಸುವಂಥ ಪರಿಸ್ಥಿತಿ ನಮಗೆ ಬಂದಿದೆ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳಿದರೆ ಅದು ವಿಷಾದ ವ್ಯಕ್ತವಾಗ್ತದೆ. ಆದರೆ ಈ ನೂತನ ಕಟ್ಟಡದ ಹಲವು ವರ್ಷಗಳಿಂದ ನಾವು ಅಲೆದಾಡಿದರೂ ಕೂಡ ನಮಗೆ ಅನುದಾನ ಮಂಜೂರುಗೊಂಡಿರುವುದಿಲ್ಲ. ಪ್ರಸ್ತುತ ನೂತನ ನ್ಯಾಯಾಲಯದ ಕಟ್ಟಡಕ್ಕೆ ಅನುದಾನ ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂಥ ವ್ಯಕ್ತಿ ಅಂದರೆ ಅದು ನಮ್ಮೊಂದಿಗೆ ಇದ್ದಂಥ ಈಗ ನಿರ್ಗಮಿಸಿದಂಥ ನಮ್ಮ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು. ಯಾವತ್ತೂ ಕೂಡ ನಾವು ನಮ್ಮ ಟೀಮ್ ಬೆಂಗಳೂರಿಗೆ ಹೋಗುವಾಗ ಅವರನ್ನು ಭೇಟಿಯಾಗಲಿಕ್ಕೆ ಹೋಗ್ತಿದ್ದೇವೆ. ಅವರ ಶೆಡ್ಯೂಲ್ ನೋಡಿದರೆ ಅವರಲ್ಲಿ 2 ನಿಮಿಷ ಮಾತನಾಡೋದು ಕೂಡ ಅಷ್ಟು ಕಷ್ಟದ ವಿಚಾರ. ಯಾಕೆಂತ ಹೇಳಿದರೆ 10 ಗಂಟೆಗೆ ಅವರ ಕಚೇರಿಗೆ ಬರ್ತಾರೆ. ಅವರೊಂದಿಗೆ ಸುಮಾರು 25ಕ್ಕಿಂತ 30 ಅವರ ಸಹೋದ್ಯೋಗಿ ಮಿತ್ರರು ಅವರೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. ಪುನಃ ಅವರನ್ನು ಭೇಟಿಯಾಗಲಿಕ್ಕೆ ಬರುವಂಥ ಹಲವಾರು 100 ಜನರು ಕೂಡ ಬೇರೆ ಬೇರೆ ಕರ್ನಾಟಕ ರಾಜ್ಯದಿಂದ ಇದ್ದ ಅಲ್ಲಿ ಜನರು ಬರ್ತಾರೆ ಅವರನ್ನು ಭೇಟಿಯಾಗಲಿಕ್ಕೆ, ಅವರು ಕಷ್ಟ ಸುಖಗಳನ್ನು ತೋಡಿಕೊಳ್ಳಲಿಕ್ಕೆ ಅಥವಾ ಅನುದಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ. ಅವರೊಂದಿಗೆ 5 ನಿಮಿಷ ಮಾತನಾಡೋದು ಕೂಡ ಕಷ್ಟ. ಆದರೂ ಕೂಡ ಅವರ ನಮ್ಮ ಈ ಬೆಳ್ತಂಗಡಿಯ ಒಂದು ಪ್ರೀತಿಯ ಮೇಲೆ ಅವರು ಹತ್ತಿರದ ಉಡುಪಿಯವರಾದ್ದರಿಂದ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಬಿಟ್ಟು ನಮಗೆ ಯಾವತ್ತೂ ಕೂಡ ಸಮಯವನ್ನು ಕೊಡ್ತಿದ್ದರು. ಆದ್ದರಿಂದ ನಾವು ಅವರಿಗೆ ಆಭಾರಿಯಾಗಿದ್ದೇವೆ. ಹಾಗೂ ಈ ಒಂದು 23 ಕೋಟಿಯಲ್ಲಿ 9 ಕೋಟಿ ಅನುದಾನ ಈಗುವಾಗ ಬಂದಿದ್ರೆ ಅಂತೇಳಿದರೆ ಅದು ಅವರಿಗೆ ಸೇರಿದಂಥ ಒಂದು ಕೃಪೆ. ಅದೇ ರೀತಿ ರಕ್ಷಿತ್ ಶಿವರಾಮ್ ಇವರು ಕೂಡ ನಾವು ಬೆಂಗಳೂರಿಗೆ ಹೋದಾಗ ಇದ್ದ ಹೈಕೋರ್ಟ್ನಲ್ಲಿ ಇರುವಂಥ ಕಚೇರಿಗಳಿಗೆ ಹಾಗೂ ವಿಧಾನಸೌಧದಲ್ಲಿ ಇರುವಂಥ ಯಾವ ಕಚೇರಿಯಲ್ಲಿ ಎಲ್ಲಿ ಯಾರು ಇದ್ದಾರೆ, ಕಾನೂನು ಸಚಿವರಾಗಲಿ, ಲೋಕೋಪಯೋಗಿ ಸಚಿವರಾಗಲಿ, ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ ಕಾನೂನು ಸಚಿವರಾಗಲಿ ಅಥವಾ ವಿಧಾನಸಭಾಧ್ಯಕ್ಷರ ಕೊಠಡಿಗೆ ಆಗಲಿ
ಅಥವಾ ಯಾವುದೇ ತಾಂತ್ರಿಕ ಸಿಬ್ಬಂದಿಯವರ ಕೊಠಡಿಗೆ ಆಗಲಿ ರಿಜಿಸ್ಟ್ರಾರ್ ಅವರಿಗೆ ಕರ್ಕೊಂಡೋಗಲಿಕ್ಕೆ ರಕ್ಷಿತ್ ಶಿವರಾಮ್ ನಮ್ಮೊಂದಿಗೆ ಇದ್ದು ಅವರು ಸಹಕಾರ ನೀಡಿದ್ದಾರೆ. ರಕ್ಷಿತ್ ಶಿವರಾಮು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದರಿಂದ ಇವತ್ತು ಈ ಮುಂದಿನ ನ್ಯಾಯಾಲಯದ ಕಟ್ಟಡ ಬೇಗವಾಗಿ ಈ ಜನವರಿ 30ರ ಒಳಗೆ ನಾವು ಶಂಕುಸ್ಥಾಪನೆಯನ್ನು ಮಾಡಿ ಅದನ್ನು ಕೆಲಸವನ್ನು ಕೈಗೆತ್ತಿಕೊಳ್ಬೇಕಂತೇಳಿ ಇದ್ದು ಅದರ ಮುಂದಿನ ನಮ್ಮ ಅವಧಿಯಲ್ಲಿ ನೂತನ ನ್ಯಾಯಾಲಯ ಕಟ್ಟಡದ ಉದ್ಘಾಟನೆಯನ್ನು ಕೂಡ ಮಾಡಬೇಕಂತ ಹೇಳುವ ಒಂದು ಪಣವನ್ನು ನಾವು ಇಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಹೈಕೋರ್ಟ್ ಪೀಠದ ಸಂಚಾರಿ ಪೀಠ ಸ್ಥಾಪನೆ ನಮ್ಮ MP ನೂರನ್ನ ಅವರು ಮಂಚೂಣಿಯಲ್ಲಿದ್ದಾರೆ. ಈ ಒಂದು ಸಂಚಾರಿ ಪೀಠವನ್ನು ನಮ್ಮ ಮಂಗಳೂರು ಕರಾವಳಿಗೆ ತರಬೇಕಂತೇಳಿ ಹಲವು ವರ್ಷಗಳಿಂದ ನಡೆಯುವಂಥ ಪ್ರಯತ್ನ ಅದು ಈಗ ಸಾಕಾರಗೊಳ್ಳುವಂಥ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾವು ಎಲ್ಲ ಬಾರಿನ ಸದಸ್ಯರು ಹಾಗೂ ಸರ್ವ ಸದಸ್ಯರು ನಾವು ಎಲ್ಲರೂ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಹೈಕೋರ್ಟ್ ಪೀಠದ ಸ್ಥಾಪನೆ ಮಂಗಳೂರಿನಲ್ಲಿ ಆಗ್ತದೆ. ಹಾಗೂ ಇಲ್ಲಿ ಇರುವಂಥ ಜನಸಾಮಾನ್ಯರಿಗೆ ಬೆಂಗಳೂರಿಗೆ ಓಡಾಡುವಂಥ ಅನಿವಾರ್ಯತೆಯು ತಪ್ತದೆ, ಖರ್ಚು ಕೂಡ ಕಡಿಮೆ ಆಗ್ತದೆ. ಹಾಗೂ ಹತ್ತಿರದಿಂದ ಮಂಗಳೂರಿನಲ್ಲಿ ಇರುವಂಥ ವಕೀಲರನ್ನು ಅಥವಾ ಬೆಳ್ತಂಗಡಿಯಲ್ಲಿರೋ ವಕೀಲರನ್ನಾಗಲಿ, ತಾಲೂಕಿನಲ್ಲಿ ಪುತ್ತೂರಿನಲ್ಲಿರುವ ವಕೀಲರಾಗಲಿ, ಬಂಟ್ವಾಳದ ವಕೀಲರು ಕೂಡ ಅಥವಾ ಸುಳ್ಯದಲ್ಲಿರುವ ವಕೀಲರು ಅಥವಾ ಉಡುಪಿಯಲ್ಲಿರುವ ವಕೀಲರು, ಚಿಕ್ಕಮಗಳೂರಿನಲ್ಲಿರುವ ವಕೀಲರು ಮಂಗಳೂರಿಗೆ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಸಾರ್ವಜನಿಕರಿಗೆ ಕೂಡ ಅವರನ್ನು ತಲುಪಲಿಕ್ಕೆ ಸುಲಭ ಆಗ್ತದೆ. ಬೆಂಗಳೂರಿನಲ್ಲಿರುವ ವಕೀಲರನ್ನು ಭೇಟಿಯಾಗುವುದು ಅಂತೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಈಗಿನ ಈ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಹಾಗೂ ಹಲವಾರು ವಿಚಾರಗಳಿಂದಾಗಿ ತಲುಪಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಆದ್ದರಿಂದ ಮಂಗಳೂರಿನಲ್ಲಿ ನ್ಯಾಯಾಲಯದ ಸಂಚಾರಿ ಪೀಠ ಬಂದರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ಕೊಡಗು ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ ಅದು ಭಾಳ ಒಂದು ಸಂತೋಷದ ವಿಚಾರ ಹಾಗೂ ಸೂಕ್ತ ವಿಚಾರವಾಗಿದೆ. ಅದೇ ರೀತಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೆಚ್ಚುವರಿ ಸತ್ರ ನ್ಯಾಯಾಲಯದ ಪೀಠವನ್ನು ತರುವಂಥ ಜವಾಬ್ದಾರಿ ಕೂಡ ನಮ್ಮ ಈ ಸಂಘದ ಮೇಲೆ ಇದೆ. ಯಾಕೆಂತ ಹೇಳಿದರೆ ಹೆಚ್ಚುವರಿ ನ್ಯಾಯಾಲಯ ಒಂದು ಸತ್ರ ನ್ಯಾಯಾಲಯದ ಪೀಠ ಬೆಳ್ತಂಗಡಿಗೆ ಬಂದರೆ ಹೊಸ ನ್ಯಾಯಾಲಯ ಆದ ಕೂಡಲೇ ಅಲ್ಲಿ ಬೇಕಾದಷ್ಟು ಸ್ಥಳಾವಕಾಶ ಇದೆ. ಈಗಾಗಲೇ ನಮ್ಮಲ್ಲಿ 3 ನ್ಯಾಯಾಲಯ ನಡೀತಾ ಇದೆ. 4ನೇ ನ್ಯಾಯಾಲಯಕ್ಕೆ ಕೂಡ ಆ ಸ್ಥಳಾವಕಾಶ ಈ ಒಂದು ನೀಲಿ ನಕಾಶೆಯಲ್ಲಿದೆ. ಅದರಿಂದ ಈ ಪೀಠ ಕೂಡ ಸತ್ರ ನ್ಯಾಯಾಲಯದ ಒಂದು ಬೆಂಚ್ ಬೆಳ್ತಂಗಡಿಗೆ ಬಂದರೆ ಇಲ್ಲಿ ಅವರು ಮಂಗಳೂರಿಗೆ ಹೋಗುವ ಕಷ್ಟ ಕಡಿಮೆ ಆಗ್ತದೆ. ಹಾಗೂ ಮಂಗಳೂರಿನ ವಕೀಲರಿಗೆ ಸ್ವಲ್ಪ ಬೇಜಾರಾಗ್ಬೋದು ಅಲ್ವಾ? ಇಲ್ಲಲ್ಲ. ಆದ್ದರಿಂದ ಬೆಳ್ತಂಗಡಿಯ ವಕೀಲರೇ ಇಲ್ಲೇ ಕೇಸನ್ನು ನಡೆಸಲಿಕ್ಕೆ ಹಾಗೂ ಯಾವುದೇ ಬೇಲ್ ಅಪ್ಲಿಕೇಶನ್ ಆಗಲಿ ಯಾವುದೇ ಪ್ರೊಸೀಡಿಂಗ್ಸಲ್ಲಿ ಅಪೀಲಿಗೆ ಇಲ್ಲಿಗೆ ಬಂದರೆ ಭಾಳ ಸುಲಭ ಆಗ್ತದೆ. ಅದರಿಂದ ಈ ಒಂದು ಕೂಡ ನಮ್ಮಲ್ಲಿ ಈ ಒಂದು ಸತ್ರ ನ್ಯಾಯಾಲಯವನ್ನು ಬೆಳ್ತಂಗಡಿಗೆ ತರಬೇಕೆಂಬ ಒಂದು ಹಂಬಲ ನಮ್ಮಲ್ಲಿದೆ. ಅದೇ ರೀತಿ ಬೆಳ್ತಂಗಡಿಯಲ್ಲಿ ಕಿರಿಯ ವಕೀಲರು ನ್ಯಾಯಾಧೀಶರಾಗುವುದು ಅರ್ಹತೆ ಇದ್ದರೂ ಕೂಡ ಬೆಳ್ತಂಗಡಿಯಿಂದ ನ್ಯಾಯಾಧೀಶರಾಗುವುದು ಬಹಳ ವಿರಳ. ಆದ್ದರಿಂದ ನನ್ನ ಕಿರಿಯ ನ್ಯಾಯವಾದಿಗಳಲ್ಲಿ ನನ್ನದೊಂದು ವಿನಂತಿ, ಯಾರು ಇನ್ನೂ ಈಗ ವರ್ಷಂಪ್ರತಿ ಜುಡಿಷಿಯರಿಯಲ್ಲಿ ವಕೀಲರು ಎಕ್ಸಾಮ್ ಕಟ್ಟಿ ಒಂದು ವೇಳೆ ನ್ಯಾಯಾಧೀಶರಾದರೆ ಆ ನ್ಯಾಯಾಧೀಶರಾಗಲಿಕ್ಕೆ ಅದಕ್ಕೆ ಏನು ಅವರಿಗೆ ಬೇಕಾದಂಥ ಸಹಾಯಧನ ಆಗಲಿ ಅವರಿಗೆ ಹೆಲ್ಪ್ ಆಗಲಿ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. ಹಾಗೂ ಈ ಮುಂದಿನ ಅವಧಿಯಲ್ಲಿ ಕನಿಷ್ಠ 2 ನ್ಯಾಯಾಧೀಶರಾದರೂ ಕೂಡ ಬೆಳ್ತಂಗಡಿಯಿಂದ ಅವರು ನಿಯುಕ್ತಿಗೊಳ್ಬೇಕಂತೇಳಿ ನನ್ನದೊಂದು ಆಸೆ ಆಗಿದೆ. ಅದರಿಂದ ನನ್ನ ಇಲ್ಲಿ ಇರುವಂಥ ನಮ್ಮ ಸುಮಾರು 40ರಿಂದ 50 ಕಿರಿಯ ವಕೀಲರು ಇದ್ದಾರೆ. ಅವರಲ್ಲಿ ನನ್ನದೊಂದು ವಿನಂತಿ, ದಯವಿಟ್ಟು ಎಕ್ಸಾಮ್ ಕಟ್ಟಿ ಪ್ರಯತ್ನ ಮಾಡಿ ಹಾಗೂ ನಿಮಗೆ ಏನು ಸಹಾಯ ಬೇಕು ಅದರಿಂದ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ವಕೀಲರ ಸಂಘದ ನ್ಯಾಯಕತ್ವವು ಅಧಿಕಾರಕ್ಕಿಂತಲೂ ಸೇವೆಯ ಸಂಕೇತವಾಗಿದೆ. ಭವಿಷ್ಯದಲ್ಲಿ ನಮ್ಮ ಸಂಘ ಏಕತೆ, ಸಹಕಾರ ಮತ್ತು ನ್ಯಾಯ ಪ್ರೇಮದ ಪ್ರತೀಕವಾಗಿರಲಿ. ನ್ಯಾಯ, ಸ್ವಾತಂತ್ರ್ಯ ಮತ್ತು ಕಾನೂನು ಪ್ರಭುತ್ವವನ್ನು ಕಾಪಾಡುವಲ್ಲಿ ನಾವು ಸದಾ ಮಂಚೂಣಿಯಲ್ಲಿ ನಿಲ್ಲೋಣ ಎಂದು ಹಾರೈಸಿ ನನ್ನ ಅಧ್ಯಕ್ಷೀಯ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಎಲೋಷಿಯಸ್ ಲೋಬೋರವರ ಕನಸುಗಳೆಲ್ಲ ಈಡೇರಲಿ.
ನಮ್ಮ ವಕೀಲರ ಸಂಘದ ಹೆಸರು ಭಾರತ ದೇಶದಲ್ಲಿ ಮೂಡುವಂತಾಗಲಿ ಹೇಳುವಂತಹ ಆಶಯದೊಂದಿಗೆ ಎಲ್ಲ ವಕೀಲರುಗಳು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ನೂತನ ಅಧ್ಯಕ್ಷರಿಗೆ ಆತ್ಮೀಯವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ 2 ಜನ ಅತ್ಯಂತ ಸಂತೋಷಪಟ್ಟಿದ್ದಾರೆ. ಅವರ ಸಹಕಾರವೂ ನಮಗೆ ಬೇಕಾಗ್ತದೆ. ಅಧ್ಯಕ್ಷರು ಕಾರ್ಯದರ್ಶಿಯವರು ಕೆಲಸ ಮಾಡಬೇಕು ಅಂತಾದರೆ ಅವರ ಸಹಕಾರ ನಿರಂತರವಾಗಿ ಬೇಕಾಗ್ತದೆ. ಅವರು ಅತ್ಯಂತ ಸಂತೋಷಪಟ್ಟವರು ಕೂಡ. ಎಲ್ರಿಗೂ ಸರ್ಪ್ರೈಸ್ ಅನ್ನಿಸ್ಬೋದು. ಗ್ರೆಟ್ಟಾ ಲೋಬೋ ಅವರು ನಮ್ಮ ಎಲೋಶೋಸ್ ಲೋಬೋರವರ ಧರ್ಮಪತ್ನಿ. ಬಹಳ ನಗುಮುಖದಿಂದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಮೇಡಮ್, ಮೇಲೆ ಬನ್ನಿ. ಅಧ್ಯಕ್ಷರಿಂದ ಒಂದು ಹೂಗುಚ್ಛವನ್ನು ನೀವು ಸ್ವೀಕರಿಸಬೇಕು. ಆಗಾಗ ಬ್ಯಾಂಗ್ಳೂರಿಗೆ ಲೋಬೋರವರು ಹೋಗ್ತಾರೆ, ಬೇರ್ಜಾರು ಮಾಡಬಾರ್ದು. ಅವರು ಹೋಗುವುದು ಹೈಕೋರ್ಟಿಗೆ ಪೀಠ ಸ್ಥಾಪಿಸಲಿಕ್ಕೆ ಮಾತ್ರ. ಆದ್ದರಿಂದ ನಿಮ್ಮ ಸಹಕಾರ ಸದಾ ಇರಬೇಕು. ಅದೇ ರೀತಿ ಕಾರ್ಯದರ್ಶಿಯವರ ಧರ್ಮಪತ್ನಿ ಪ್ರಮೀಳಾ ಪ್ರಶಾಂತ್ರವರು ಆಗದಿಂದ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ವೀಕ್ಷಿಸ್ತಾ ಇದ್ದಾರೆ. ಮೇಡಮ್, ಪ್ರಶಾಂತ್ರವರು ಮನೆಗೆ ಬರುವಾಗ ಬಹಳ ಲೇಟ್ ಆಗ್ತದೆ ಇನ್ನು, ಆದ್ದರಿಂದ ಹೂವನ್ನು ಅವರ ಪ್ರಶಾಂತ್ರವರ ಮಗಳೇ ತಂದು ಕೊಡ್ತಾ ಇದ್ದಾರೆ. ಪ್ರಶಾಂತ್ರವರು ಆಗಾಗ ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಅಪಾರ್ಥ ಮಾಡಿಕೊಳ್ಬಾರ್ದು. ಅವರು ಹೋಗುವುದು ಕೋರ್ಟಿನ ಕಟ್ಟಡ ನಿರ್ಮಾಣಕ್ಕೆ ಮಾತ್ರ. ನಾವೆಲ್ಲರೂ ಅವರ ಜೊತೆಯಲ್ಲಿ ಹೋಗ್ತೇವೆ. ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಲೋಬೋರವರು ಪ್ರಶಾಂತ್ರವರು ಮನೆಗೆ ಬರುವಾಗ 12 ಆಯಿತು, 1 ವಾರ ಬಿಟ್ಟು ಬಂದರು ಅಂತಾದರೆ ನಗುಮುಖದಿಂದ ಬಾಗಿಲು ತೆಗೆದು ಅವರಿಗೆ ಚೆನ್ನಾಗಿ ಊಟ ಕೊಟ್ಟು ಸದಾ ನಿಮ್ಮ ಸಹಕಾರ ಇದೆ ಅಂತ ಹೇಳುವ ಮನವಿಯನ್ನು ಮಾಡಿಕೊಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ಬರ್ತಾ ಇದ್ದೇವೆ ನಾವು ಧನ್ಯವಾದ ಸಮರ್ಪಣೆಗೆ. ಅದಕ್ಕಿಂತ ಮೊದಲು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರ ಮಾಹಿತಿಗಾಗಿ. ನಮ್ಮ ಈ ದಿನದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಅಧ್ಯಕ್ಷರು ಕಾರ್ಯದರ್ಶಿಗಳಲ್ಲಿ ವಿನಂತಿಸಿಕೊಳ್ತಾ ಆಗಮಿಸಿರುವಂಥ ಸಭಾಸದರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ. ಈ ಹಾಲ್ನಲ್ಲಿ ಮೇಲ್ಗಡೆ ಸಸ್ಯಾಹಾರ ಭೋಜನದ ವ್ಯವಸ್ಥೆ ಇದೆ, ಕೆಳಗಡೆ ಮಾಂಸಾಹಾರ ಭೋಜನದ ವ್ಯವಸ್ಥೆ ಇದೆ. ಯಾವುದು ಬೇಕೋ ಅದನ್ನು ಎಲ್ಲರೂ ಸ್ವೀಕರಿಸ್ಬೋದು. ಎರಡೂ ಬೇಕು ಅಂತ ಹೇಳಿದವರು ಎರಡನ್ನೂ ಸ್ವೀಕರಿಸ್ಬೋದು ಅಂತ ಹೇಳೋದನ್ನು ಅಧ್ಯಕ್ಷರ ಪರವಾಗಿ ಹೇಳ್ತಾ ಸ್ಮರಣಿಕೆಯನ್ನು ಎಲ್ಲ ಅಭ್ಯಾಗತರಿಗೆ ನೀಡಿ ನಮ್ಮ ಈ ಕಾರ್ಯಕ್ರಮದ ಸವಿನೆನಪು ಮನೆಯಲ್ಲಿರುವಂತೆ ಮಾಡಬೇಕಾಗಿ ಅಧ್ಯಕ್ಷರಲ್ಲಿ ಮತ್ತು ಕಾರ್ಯದರ್ಶಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಮರಣಿಕೆ ಹಸ್ತಾಂತರದ ಸಮಯ ಇದು. ಬನ್ನಿ. ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರು ವಸಂತ ಮರಕಡಾರವರಿಗೂ ಕೂಡ ನಮ್ಮ ನಲ್ಮೆಯ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ದಯವಿಟ್ಟು ನೀಡಿ ಸಹಕರಿಸಬೇಕು. ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಂದ ಸ್ಮರಣಿಕೆ. ಹಿರಿಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ಅವರಿಗೆ ಪ್ರೀತಿಯ ಸ್ಮರಣಿಕೆ. ನಿಕಟಪೂರ್ವ ಕಾರ್ಯದರ್ಶಿಗಳಿಗೆ ಆತ್ಮೀಯ ಹರ್ಷಿತ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಧ್ಯಕ್ಷರಾದಂತಹ ಅಲೋಶಿಯಸ್ ಲೋಬೋರ್ ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನಿಕಟಪೂರ್ವ ಅಧ್ಯಕ್ಷರು ನೀಡಿ ಸಹಕರಿಸಬೇಕು ಅಂತ ಹೇಳುವ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದ್ದೇವೆ. ಮುಮ್ತಾಜ್ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಪ್ರಶಾಂತ್ ಅವರಿಗೆ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಘದ ಸಮರ್ಥ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಗೌಡ ಇವರು. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ಎಲೋಶಿಯಸ್ ಲೋಬರವರೇ, ಅದೇ ರೀತಿಯಾಗಿ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಈಗಾಗಲೇ ನಿರ್ಗಮಿಸಿದಂತಹ ಶಶಿಕಿರಣ್ ಶೆಟ್ಟರವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಮೆಲ್ವಿನ್ ಪ್ರಕಾಶ್ ನೊರೊನ್ನರವರೇ,
ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾದಂಥ ನಮ್ಮ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥ ಮನು ಬಿಕ್ಕೆರವರೇ, ಹೆಚ್ಚುವರಿ ನ್ಯಾಯಾಧೀಶರಾದಂಥ ವಿಜೇಂದ್ರ ಟಿ ಎಚ್ರವರೇ, ಅದೇ ರೀತಿಯಾಗಿ ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಪದಾಧಿಕಾರಿಗಳೇ, ಬಂದಂಥ ಎಲ್ಲ ಗೌರವಾನ್ವಿತ ಅತಿಥಿವರ್ಯರೇ, ಕಾರ್ಯಕ್ರಮದ ನಿರೂಪಣೆಯ ಪ್ರಕಾರ 8:30 ಇಂದಿನ ಕಾರ್ಯಕ್ರಮ ಮುಗಿಬೇಕಿತ್ತು. ಈಗಾಗಲೇ 8:55 ಆಗಿದೆ ಅಂತ ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಖಂಡಿತ ಸರಿಯಾದ ಊಟದ ಸಮಯ ಅಂತ ನೆನಪಿಸ್ತಾ, ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀಲಿಕ್ಕೆ, ಅದೇ ರೀತಿಯಾಗಿ ನಮ್ಮ 2025ರಿಂದ 27ರ ತನಕ ನಮ್ಮ ವಕೀಲರ ಸಂಘದ ಅಧ್ಯಕ್ಷೀಯ ಚುಕ್ಕಾಣಿಯನ್ನು ಹಿಡಿಯುವಂಥ ವ್ಯಕ್ತಿ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ, LSS ಲೋಬಾ. ಇವರಿಗೆ ನಮ್ಮ ಸಂಘದ ವತಿಯಿಂದ ಅದೇ ರೀತಿಯಾಗಿ ಬಂದಂಥ ಸರ್ವ ಮಹನೀಯರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಸರಿಯಾದ ಸಮಯದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಸುಸೂತ್ರ ಮಾಡಿದಂಥ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿ ಈಗಾಗಲೇ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ವಕೀಲರ ಸಂಘದ ಪರವಾಗಿ, ಅದೇ ರೀತಿಯಾಗಿ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲ ಅರ್ಥವತ್ತಾಗಿ ಅಚ್ಚುಕಟ್ಟಾಗಿ ವಕೀಲರಿಗೆ ಯಾವ ರೀತಿ ವಕೀಲರು ಇರಬೇಕು, ಯಾವ ರೀತಿಯಾಗಿ ವಕೀಲರಿಗೆ ನಮ್ಮ ಸಮಾಜದಲ್ಲಿ ಗೌರವ ಇದೆ ಎನ್ನುವಂಥ ವಿಚಾರವನ್ನು ಮನದಟ್ಟು ಮಾಡಿದಂಥ ನಮ್ಮ ಜಿಲ್ಲಾ ಅಪರ ಸರ್ಕಾರಿ ವಕೀಲರಾದಂಥ ಮೆಲ್ವಿನ್ ಪ್ರಕಾಶ್ ನೊರನ್ರವರು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಅವರನ್ನು ವಕೀಲರ ಸಂಘದ ವತಿಯಿಂದ ಹಾಗಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮಗೆಲ್ಲ ಗುರುಗಳಂತ ಹೇಳ್ಬೋದು. ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದರೂ ಕೂಡ ನಮಗೆಲ್ಲ ಉಪನ್ಯಾಸಕರಾಗಿ ಕಿರಿಯ ವಕೀಲರಿಗೆ, ಅದೇ ರೀತಿಯಾಗಿ ಹಿರಿಯ ವಕೀಲರಿಗೂ ಕೂಡ ಸರಿಯಾದ ವಿಚಾರವನ್ನು ಮಂಡಿಸುವಂಥ ವ್ಯಕ್ತಿ ನಮ್ಮ ಮನು BK ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿ ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ವಕೀಲರ ಸಂಘದ ವತಿಯಿಂದಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಬಂದ ಗೌರವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೆಚ್ಚುವರಿ ನ್ಯಾಯಾಧೀಶರಾದಂಥ ವಿಜೇಂದ್ರ TH ಇವರು ಕೂಡ ಸಾಧು ಸ್ವಭಾವದವರು, ಎಲ್ಲರ ಮಾತನ್ನು ಕೇಳುವಂಥ ವ್ಯಕ್ತಿ. ಇವರು ಕೂಡ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಜ್ಯರವರು, ಅದೇ ರೀತಿಯಾಗಿ ಪ್ರತಾಪ್ ನಾಯಕರವರು ಬರಬೇಕಿತ್ತು. ಅಧಿವೇಶನದ ಅವಧಿಯಾದ ಕಾರಣ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ವಕೀಲರ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಘದ ಶ್ರೇಯೋಭಿವೃದ್ಧಿ, ಅದೇ ರೀತಿಯಾಗಿ ನ್ಯಾಯಾಲಯದ ಮುಂದಿನ ಕಟ್ಟಡದ ವಿಚಾರಣೆ ಆಗಲಿ ಎಲ್ಲ ರೀತಿಯಿಂದ ಸಹಕಾರ ನೀಡುವಂಥ ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ರಕ್ಷಿತ್ ಶಿವರಾಮ್ ಈಗಾಗಲೇ ನಮ್ಮ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವಕೀಲರ ಸಂಘದ ವತಿಯಿಂದ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಈ ಒಂದು ವೇದಿಕೆಯಲ್ಲಿ ನಮ್ಮ ಸೀನಿಯರ್ ಸಮಿತಿಯ ಅಧ್ಯಕ್ಷರಾದಂಥ ಶಿವಕುಮಾರ್ SM ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾಗಿ ಕಾಣ್ತಾರೆ ಇನ್ನೂ ಕೂಡ ವಸಂತ ಮರಕಡ ಅವರು
ಇನ್ನು ಮುಂದೆಯೂ ಕೂಡ ನಮ್ಮೊಂದಿಗೆ ಒಳ್ಳೆಯ ರೀತಿಯ ಬಾಂಧವ್ಯ ಇರಲಿ, ಯಾವತ್ತೂ ಅವರು ನಮ್ಮವರಂತ ಎಣಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ನವೀನ್ BK, ಖಂಡಿತ ಅವರ ಜೀವ ಸಂದು, ಅವರಲ್ಲಿರುವಂಥ ವ್ಯಕ್ತಿತ್ವ ದೊಡ್ಡದು ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಅವರಿಗೆ ವಕೀಲರ ಸಂಘದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬ ಈಗಾಗಲೇ ಹೇಳಿದಂಥ ಕ್ರಿಯಾಶೀಲ ವ್ಯಕ್ತಿತ್ವ ಉಳ್ಳುವಂಥ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ, ಅದೃಷ್ಟ ಚೀಟಿ ಅವರಿಗೆ ಈ ಸಾರಿ ಲಭಿಸಿದೆ ಅಂತ ಕಾಣ್ಬೋದು. ಪ್ರಶಾಂತ್ M ಇವರಿಗೆ ಅದೃಷ್ಟ ಚೀಟಿಯಿಂದ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಪಟ್ಟಕ್ಕೆ ಏರಿದ್ದಾರೆ. ಅವರಿಗೂ ಕೂಡ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ವಕೀಲರ ಸಂಘದಿಂದ ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜೊತೆ ಕಾರ್ಯದರ್ಶಿಯಾದಂಥ ಹರ್ಷಿತ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಖಜಾಂಜಿಯಾದಂಥ ಮಮತಾಜ್ ಬೇಗಂ ಹಿರಿಯ ವಕೀಲರು, ಇವರನ್ನು ಕೂಡ ನಾವು ಸಂಘದ ವತಿಯಿಂದ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬೇರೆ ಬೇರೆ ವಕೀಲರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿಯಾಗಿ ನಮ್ಮ ಸಂಘದಿಂದ ಆಯ್ಕೆಯಾದಂಥ ಎಲ್ಲ ಹೊಸ ಪದಾಧಿಕಾರಿಗಳು, ನಮ್ಮ ಸಂಘದ ಎಲ್ಲ ವಕೀಲರ ಕುಟುಂಬ ವರ್ಗದವರು, ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಯಿಂದ ಬಂದಂಥ ಇಲಾಖಾ ಅಧಿಕಾರಿಗಳಿಗೆಲ್ಲ ಕೂಡ ಪ್ರೀತಿಪೂರ್ವಕವಾದಂಥ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮಗೆ ಮಾಧ್ಯಮ ವರ್ಗದವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸಂಘದ ವತಿಯಿಂದ ಅವರನ್ನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೆ ನಿರೂಪಕರಾಗಿ ನಮ್ಮ ವಕೀಲರಾದಂಥ ಕೃಷ್ಣ ಶೆಣೈ ಹಾಗೂ ನಮ್ಮನ್ನೆಲ್ಲ ನಗದು ಕುಣಿಸುವಂಥ BKDR ಸರ್ ಕೂಡ ಈ ಒಂದು ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಇಂದಿನ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಂಥ ಬೇರೆ ಬೇರೆ ಇಲಾಖಾ ಅಧಿಕಾರಿ ವರ್ಗದವರಿಗೆ, ನ್ಯಾಯಾಲಯದ ಸಿಬ್ಬಂದಿ ವರ್ಗದವರಿಗೆ, ಪೊಲೀಸ್ ಇಲಾಖಾ ಅಧಿಕಾರಿಗಳಿಗೆ, ಅದೇ ರೀತಿಯಾಗಿ ಬೇರೆ ಬೇರೆ ಸಂಘದಿಂದ ವಕೀಲರ ಸಂಘದಿಂದ ಬಂದಂಥ ಪದಾಧಿಕಾರಿಗಳಿಗೂ ಕೂಡ ನಮ್ಮೆಲ್ಲರ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗಾಗಲೇ ನಿರೂಪಣೆ ಮಾಡಿದಂಥ BKDR ಸರ್ ಹೇಳಿದ್ದಾರೆ. ಇಲ್ಲಿ ವೆಜ್ ಕೌಂಟ್ರು ರೂಪಾ ಕ್ಯಾಟ್ರರ್ಸ್ ರವರು ನಮಗೆಲ್ಲ ರುಚಿಯಾದ ಶುದ್ಧ ಸಸ್ಯಾಹಾರ ಊಟವನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶುದ್ಧ ಮಾಂಸಾಹಾರ ಊಟ ಕೆಳಗಡೆ, ಅದು ಕೂಡ ಶುದ್ಧ ಅಂದರೆ ವೆಜ್ಜಿನವರು ಕೆಳಗಡೆ ಬರಬಾರ್ದು ಅಂತ ನಮ್ಮ ಆಸೆ. ಅದರಿಂದ ಶುದ್ಧ ಮಾಂಸಾಹಾರ ಊಟ ಕೂಡ ಕೆಳಗಡೆ ಇದೆ. ಅದನ್ನು ಫ್ರೆಂಡ್ಸ್ ಕ್ಯಾಟ್ರರ್ಸ್ CVC ಇವರು ಈ ಒಂದು ಮಾಡಿದ್ದಾರೆ. ಇವರನ್ನು ಕೂಡ ವಕೀಲರ ಸಂಘದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಸ್ಥಳಾವಕಾಶವನ್ನು ಹೋಳಿ ರೆಡಿಮೇಡ್ ಆಡಿಟೋರಿಯಂ ಇಲ್ಲಿಯ ಆಡಳಿತ ವರ್ಗದವರು, ಅದೇ ರೀತಿಯಾಗಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ವಕೀಲರ ಸಂಘದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಫೋಟೋವನ್ನು ಚಂದವಾಗಿ ಅಂದವಾಗಿ ಮಾಡಿದಂಥ ಸಿಲ್ವಿಯಾ, ಅದೇ ರೀತಿ ಅವರ ಬಂಧು ಮಿತ್ರರಿಗೆ ಕೂಡ ವಕೀಲರ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು, ನಮಸ್ಕಾರ. ವಂದನಾರ್ಪಣೆಯನ್ನು ನೆರವೇರಿಸಿದಂಥ ಶ್ರೀನಿವಾಸ್ ಗೌಡರಿಗೂ ಕೂಡ ಆತ್ಮೀಯ ವಂದನೆಗಳು. ಆತ್ಮೀಯರೇ, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾನೂನಿನ ಸುವ್ಯವಸ್ಥೆ ಸದಾ ನೆಲೆಸಿರಲಿ, ವಕೀಲರ ಸಂಘದ ಎಲ್ಲ ಸದಸ್ಯರು ಕೂಡ ಸುಖವಾಗಿರಲಿ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ
ಸಂವಿಧಾನದ ತತ್ವಗಳನ್ನು ಮೌಲ್ಯಗಳನ್ನು ಗೌರವಿಸುವ ಹೇಳುವಂಥ ವೇದವಾಕ್ಯದೊಂದಿಗೆ ಕಾರ್ಯಕ್ರಮದ ಕೊನೆಯಿಂದ ರಾಷ್ಟ್ರಗೀತೆಗೆ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ರಾಷ್ಟ್ರಗೀತೆಯನ್ನು ಪ್ಲೇ ಮಾಡಿಯಪ್ಪ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत